ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬಂಧುಗಳೇ. ಮತ್ತೊಮ್ಮೆ ಇಂದಿನ ಈ ಒಂದು ಅರ್ಥಪೂರ್ಣವಾದ ಅತ್ಯುನ್ನತವಾದಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಆಡಲಿಕ್ಕಿದ್ದಾರೆ ಉಷಾ ಎಸ್ ಶೆಟ್ಟಿ ಅವರು, ವಿಟ್ಲ ಘಟಕದ ಸದಸ್ಯೆ. ತಾವು ಪ್ರಾರ್ಥನೆಗಾಗಿ ವೇದಿಕೆ ನಿಮಗಾಗಿ. ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ಮಹಾದೇವ ಸುತ ಮಹಾದೇವ ಸುತ ಗುರು ಗುಹನುತ ಮಹಾದೇವ ಸುತ ಗುರು ಗುಹನುತ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ, ಮಹಾಕಾವ್ಯ ನಾಟಕಾದಿ ಪ್ರಿಯಂ, ಮೂಷಿಕ ವಾಹನ ಮೋದಕ ಪ್ರಿಯ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಪ್ರಾರ್ಥನೆ ಮಾಡಿದಂಥ ಉಷಾ ಎಸ್ ಶೆಟ್ಟಿ ಅವರಿಗೆ ತಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆ ಸಲ್ಲಿಸುತ್ತಾ ಬಂಧುಗಳೇ, ಇಂದಿನ ಈ ಒಂದು ಬೀಳ್ಕೊಳಂಬ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಸಭೆಯನ್ನ ಚಂದ ಕಾಣಿಸಿಕೊಡ್ಲಿಕ್ಕೆ ಇರತಕ್ಕಂಥ ಗೌರವಾನ್ವಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಶರಾಗಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಮುರಳಿ ಮೋಹನ್ ಚಂತರ್ ಅವರನ್ನ ತಮ್ಮೆಲ್ಲ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್. ಜೊತೆಗೆ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಸುದೀರ್ಘವಾಗಿ 34 ವರ್ಷಗಳ ಸರ್ಕಾರ ಸೇವೆಯನ್ನು ಸಲ್ಲಿಸಿ ಇವತ್ತು ತಮ್ಮ ವೃತ್ತಿಯಿಂದ ಸರ್ಕಾರದ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಲಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮನವಿಯನ್ನ ಮನ್ನಿಸಿ ನಮ್ಮೊಂದಿಗೆ ಸೇರಿಕೊಂಡು ಅತಿ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಗೌರವಾನ್ವಿತ ಡೆಪ್ಯೂಟಿ ಕಮಾಂಡರ್ ಆಗಿರುವಂಥ ರಮೇಶ್ ಸರ್ ಅವರು ಕೂಡ ತಮ್ಮೆಲ್ಲ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ ನಿವೃತ್ತಿಯನ್ನು ಹೊಂದಿದಂಥ ಬಹಳಷ್ಟು ದೂರದಿಂದ ಅಭಿಮಾನದಿಂದ ಬಂದಿರತಕ್ಕಂಥ ಮೈಸೂರು ಜನರಿಂದ ಹಿರಿಯರಾಗಿರತಕ್ಕಂಥ ಪುರುಷೋತ್ತಮ್ ಸರ್ ಬಂದರೆ ಅವರಿಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪರವಾಗಿ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಜೊತೆಗೆ ನಮ್ಮ ಇಲಾಖೆಯ ಸೂಪರಿಂಟೆಂಡೆಂಟ್ ಆಗಿರತಕ್ಕಂಥ ಶ್ರೀಮತಿ ಶ್ಯಾಮಲ ಮೇಡಮ್ ಇದ್ದಾರೆ. ಮೇಡಮ್ ತಮ್ಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ಬಹಳಷ್ಟು ದೂರದಿಂದ ಬಂದಿರತಕ್ಕಂಥ ರಿಟೈರ್ಡ್ ನಿವೃತ್ತ ಡೆಪ್ಯೂಟಿ ಕಮಾಂಡರ್ ಆಗಿರತಕ್ಕಂಥ ಜಯರಾಮ್ ಸರ್ ಇದ್ದಾರೆ, ಬೆಂಗಳೂರಿಂದ ಬಂದರೆ ಸರ್ ತಮಗೂ ಆತ್ಮೀಯವಾದಂತಹ ಸ್ವಾಗತ. ಇನ್ನೋರವರು ರಾಮಕೃಷ್ಣ ಸರ್ ಇದ್ದಾರೆ, ಹಿರಿಯ ಬೋಧಕರು ನಿವೃತ್ತರು ಬೆಂಗಳೂರಿಂದ ಬಂದರೆ ಸರ್ ತಮಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇನ್ನೋರವರು ಸಂತೋಷ್ ಫೀಟರ್ ಡಿಸೋಜರ್ ಅವರು ಸಿವಿಲ್ ಡಿಫೆನ್ಸ್ ಸರ್ ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಯೂನಿಟ್ಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಎಲ್ಲ ಘಟಕಾಧಿಕಾರಿಗಳನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ 16 ಘಟಕಗಳಿಂದ ಬಂದಿರತಕ್ಕಂಥ ಎಲ್ಲ ಘಟಕದ ಗೌರವಾನ್ವಿತ ಎಲ್ಲ ಸಿಬ್ಬಂದಿ ವರ್ಗಗಳನ್ನ, ಅಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿರತಕ್ಕಂಥ ಲೀಡರ್ಗಳನ್ನ, ಆ ತಂಡದಿಂದ ಬಂದಿರತಕ್ಕ ಎಲ್ಲ ಗೌರವಾನ್ವಿತ ಸದಸ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬಂಧುಗಳೇ. ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ದೃಶ್ಯ ಮಾಧ್ಯಮವನ್ನ, ಪತ್ರಿಕಾ ವರದಿಗಾರನ, ಛಾಯಾಗ್ರಹಣ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಕಚೇರಿಯ ಗೌರವಾನ್ವಿತ ಎಲ್ಲ ಸಿಬ್ಬಂದಿ ವರ್ಗಗಳನ್ನ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಮನ್ಸೂರ್ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಇಡೀ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಡೆಪ್ಟಿ ಕಮಾಂಡರ್ ಎಲ್ಲ ಅಭಿಮಾನಿ ಬಳಗದವರನ್ನ
ಮತ್ತೊಮ್ಮೆ ಒಂದೇ ಮಾತಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತನ ಕೋರ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಇಡೀ ಜಿಲ್ಲೆಯ ಗೃಹ ರಕ್ಷಕರಾದ ಎಲ್ಲ ಗೌರವಾನ್ವಿತ ಸಿಬ್ಬಂದಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಯಾರಾದ್ರೂ ಬಿಟ್ಟೋದ್ರೆ ಎಲ್ಲರನ್ನು ಕೂಡ ಒಂದೇ ಮಾತಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತನ ಕೋರ್ತಾ ಇದ್ದೇವೆ. ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಬಂಧುಗಳೇ. ಮುಂದಕ್ಕೆ ನಮ್ಮೆಲ್ಲ ಪ್ರೀತಿ ಪಾತ್ರರಾಗಿರತಕ್ಕಂಥ, ನಮ್ಮೆಲ್ಲ ಒಡನಾಡಿಯನ್ನು ಹೊಂದಿರತಕ್ಕಂಥ ನಮ್ಮ ಕಚೇರಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡು ಕಮಾಂಡೆಂಟ್ ಅವರ ಸೂಚನೆ ಮೇರೆಗೆ, ಸಲ ಮೇರೆಗೆ ಇಡೀ ನಮ್ಮ ಕಚೇರಿಯನ್ನ ಇಡೀ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೊಂಡೊಯ್ಗಿರತಕ್ಕೊಂಡು ಇವತ್ತು ಆ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಗೌರವಾನ್ವಿತ ರಮೇಶ್ ಸರ್ ಅವರಿಗೆ ಇಲ್ಲಿ ನೆರೆದಂತ ನಮ್ಮ ಘಟಕಾಧಿಕಾರಿಗಳು, ಅವರ ಅಭಿಮಾನ ಬಳದವರು ಅವರ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಮುಕ್ತವಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಯಾರ ಹೆಸರನ್ನು ಕರೆಯಲು ಬಂಧುಗಳೇ ಮುಕ್ತವಾಗಿ ಅವಕಾಶ ಇದೆ. ಈಗ ಅನಿಸಿಕೆಯಾಗಿ ವೇದಿಕೆ ನಿಮಗಾಗಿ. ಈ ಬೀಳ್ಕೊಡುವ ಕಾರ್ಯಕ್ರಮದಲ್ಲಿ ಬಂದವರಿಗೆಲ್ಲರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಾವು ಕೇಳಿಕೊಂಡೆವು. ಆದರೆ ಇವತ್ತು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಚೇರಿಯ ಅಧಿಕಾರಿಗಳಿಗೆ, ಅದಲ್ಲದೆ ನಮ್ಮ ಎಲ್ಲ ಗೃಹ ರಕ್ಷಕರಿಗೆ ಸ್ವಲ್ಪ ಬೇಜಾರಾಗ್ಬೋದು. ಆದರೆ ಹಿಂದಿನ ದಿನಗಳಿಂದ ನಮ್ಮ ರಮೇಶ್ ಅವರು ಮಾಡಿದಂಥ ಕೆಲಸಗಳು ಬಹಳಷ್ಟಿವೆ. ಆದರೆ ಇವತ್ತು ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅವರ ಸಾಧನೆ ಏನು ಅಂತ ಹೇಳಿ ಈ ವರದಿಯನ್ನು ನೋಡುವಾಗ ನಮಗೆ ಒಂದು ತುಂಬ ಬೇಜಾರಾಗ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಎಷ್ಟು ಕೆಲಸಗಳು ಇದ್ದರೂ ಕೂಡ ಆ ಸಮಯವನ್ನು ಬದಿಗಿಟ್ಟು ಈ ಗೃಹರಕ್ಷಕ ದಳದ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ. ಅದು ನಾನು ಕೂಡ ಕಂಡಂಥ ವಿಷಯ. ಮೊನ್ನೆ ಒಂದು ಘಟನೆ ನಡೆದಿತ್ತು. ನನಗೆ ಹುಷಾರಿರಲಿಲ್ಲ. ಒಂದು ಸಂದರ್ಭದಲ್ಲಿ ಮೀಟಿಂಗಿಗೆ ಹೋಗ್ತೀರ ಅಂತ ಕೇಳಿದರು. ಆದರೆ ನಾನು ಹೇಳಿದೆ ನನಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ಹೇಳಲಿಕ್ಕೆ. ಇಲ್ಲ, ಅವರು ಏನಾದರೂ ವ್ಯವಸ್ಥೆ ಮಾಡ್ತಾರೆ ಅಂತ ಬೇರೆಯವ್ರ ವ್ಯವಸ್ಥೆ ಮಾಡಿ ಮೀಟಿಂಗ್ ಕಳಿಸ್ಕೊಟ್ರು. ಅದೇ ರೀತಿ ಹಲವಾರು ಪ್ಲಟ್ಗಳು ಬಂದವು. ಆ ಪ್ಲಟ್ಗಳು ಬಂದಾಗ ನಮ್ಮ ಕಮಾಂಡೆಂಟ್ ಸಾಹೇಬರು ಕೆಲವೊಂದು ವಿಷಯಗಳು ಹೇಳಿದಾಗ ಆ ವಿಷಯವನ್ನು ತಗೊಂಡು ಎಲ್ಲ ಕಡೆಯಲ್ಲಿ ಕೆಲಸಕ್ಕೆ ಮುಂದುವರೆದುಕೊಂಡು ಹೋಗಿದ್ದಾರೆ. ನೋಡಿರ್ಬೋದು, ಹೋದ ಸಾರಿ ಅದ್ದೆಪಾಡಿಯಲ್ಲಿ ಒಂದು ಮೋಕ್ ಡ್ರಿಲ್ ಇತ್ತು. ಆ ಸಂದರ್ಭದಲ್ಲಿ ಕೂಡ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಆದರೆ ಈ ಕೆಲಸಗಳನ್ನು ಮಾಡಬೇಕಾದ್ರೆ ಒಂದು ಧೈರ್ಯ, ಒಂದು ಪ್ರೀತಿ, ವಿಶ್ವಾಸಗಳು ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ವಿಷಯಗಳು ಎಲ್ಲ ಅವರ ಮನದಲ್ಲಿ ಇದ್ದು ಅವರು ಇದುವರೆಗೆ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಡಿಪ್ಯೂಟಿ ಕಮಾಂಡೆಂಟ್ ಯುವತ್ರವರೇ ಹಾಗೂ ಇವತ್ತು ನಿವೃತ್ತಿರಾಗುತ್ತಿರುವ ನಮ್ಮ ರಮೇಶ್ ಸರ್ ಅವರು, ಅವರಿಗೆ ನನ್ನ ಸಾಧಾರಣ ಒಂದು ಫ್ರೆಂಡ್ಶಿಪ್ 34 ವರ್ಷದಿಂದ ಇತ್ತು. ಅವರು ಮುಂಚೆ ಈ ಮುಲ್ಕಿ ಯೂನಿಟ್ ಮಾಡುವಾಗ ನಮ್ಮನ್ನು ಭಾಳ ಒಂದು ಉರಿ ತುಂಬಿಸಿ ಒಂದು ಯೂನಿಟನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಭಾಳ ನಮ್ಮ ಪ್ರಯತ್ನ ಮಾಡ್ತಿದ್ರು. ಆಗ ಜಿಲ್ಲೆ ಒಂದಿತ್ತು, ಉಡುಪಿ, ಮಂಗಳೂರು ಜಿಲ್ಲೆ ಮಾತ್ರ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಇರಲಿಲ್ಲ. ಅದೇ ರೀತಿ ಅಲ್ಲಿ ಮುಲ್ಕಿ ಯೂನಿಟ್ ಆಯಿತು. ಆಗ ಪೊಲೀಸ್ ಸ್ಟೇಷನ್ ಮಂಗಳೂರು ಬಿಟ್ಟರೆ ಪಣಂಬೂರು ಇತ್ತು, ಮತ್ತು ಮುಲ್ಕಿ ಮಾತ್ರ ಇತ್ತು. ಸುರತ್ಕಲ್ ಮತ್ತು ಪಡುಬಿದ್ರಿ ಇರಲಿಲ್ಲ. ಆಗ ಮೆನ್ನು ಕೂಡ ಭಾಳ ಶಾರ್ಟ್ ಇತ್ತು. ಆಗ ಅವರಿಗೆ ಒತ್ತಡ ಇತ್ತು, ಯೂನಿಟ್ ಆಗಬೇಕಂತ, ಪೊಲೀಸಿಗೆ ಎರವಲಾಗಿ ಸೇವೆ ಮಾಡಲಿಕ್ಕೆ ಗೃಹರಕ್ಷಕ ದಳದ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು. 91ರಲ್ಲಿ ನಮಗೆ ಅವ್ರದ್ದು ಪರಿಚಯ. ಅದೇ ರೀತಿ ಮನುಷ್ಯ ಜೀವಿತದ ಒಂದು ದಿವಸ ಅವನು ಅಂತ್ಯ ಆಗಲೇಬೇಕು, ಮನುಷ್ಯ ಆದವನು. ಅದೇ ರೀತಿ ಸರ್ಕಾರಿ ಉದ್ಯೋಗದಲ್ಲಿ ಇರೋರು ಕೂಡ 60 ವರ್ಷ ಆವಾಗ ನಿವೃತ್ತಿ ಆಗಬೇಕು. ಅವರಿಗೆ ನಾವು ಎಷ್ಟು ಮಾತಾಡಿದರೂ ಕೂಡ ಕೋಪ ಒಂದು ಬರ್ತಿರಲಿಲ್ಲ. ನಾವು ಅವರಿಗೆ ಬೈದರೂ ಸಹ ಅವರು ನಮಗೆ ಭಾಳ ಒಂದು ಸಮಾಧಾನದಿಂದ ಮಾತಾಡ್ತಿದ್ರು. ಅವರಿಗೆ ಕೋಪ ಅಂತ ಇರಲಿಲ್ಲ. ಎಷ್ಟು ಒತ್ತಡ ಇದ್ದರೂ ಕೆಲಸ ಮಾಡ್ತಿದ್ದಾರೆ. ಮತ್ತು ಅವರಷ್ಟು ಇವರು ಬೆಳ್ತಂಗಡಿ ಇವರು ಓದಿದ್ರು, ಅವ್ರದ್ದು ಎಷ್ಟು ಅವರು ಟ್ರೈನಿಂಗ್ ಮಾಡಿದ್ದಾರೆ ಅಂತ ಅವರಿಗೆ ಭಾಳ ನಾಲೆಜ್ ಉಂಟು. ಅವರಿಗೆ ಟ್ರೈನಿಂಗ್ ಆಗಿ ಬ್ಯಾಂಗ್ಳೂರಿನಲ್ಲಿ ಕೇಂದ್ರ ಕಚೇರಿಯಿಂದ ವಿಶೇಷವಾಗಿ ಅವರನ್ನು ಇದು ಮಾಡ್ತಿದ್ರು, ಅವರ ಟ್ರೈನಿಂಗ್ಗೆ ಕರೀತಿದ್ರು ಅವರು. ಅದೇ ರೀತಿ ಇನ್ನು ನಿವೃತ್ತಿ ಆದರೂ ಕೂಡ ಅವರಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ನಾಳೆ MCF, MRP ಅಲ್ಲ, OGC ಅಲ್ಲ, ಬೇರೆ ಬೇರೆ ಇಲಾಖೆ ಕೂಡ ಅವರನ್ನು ನಿವೃತ್ತಿ ಆದ ಮೇಲೆ ಕೂಡ ಅವರ ಟ್ರೈನಿಂಗಿಗೆ ಅವರನ್ನು ಕರಿಬೋದು, ಅವರು ಹೋಗ್ಬೋದು ಅವರಿಗೆ. ಅದೇ ರೀತಿ ಅವರದ್ದು ಒಂದು ಆ ನಿವೃತ್ತಿ ಜೀವನ ಭಾಳ ಒಂದು ಸುಖಮಯ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳನ್ನು ಯಾವಾಗಲೂ ಮರೀಲಿಕ್ಕಿಲ್ಲ, ಡಾಕ್ಟ್ರನ್ನು ನಾವು ಮರೀಲಿಕ್ಕಿಲ್ಲ. ರಿಟೈರ್ಡ್ ಆದರೂ ಕೂಡ ಡಾಕ್ಟ್ರೇ, ಗುರುಗಳ ಹತ್ರ ಹಲವು ವಿದ್ಯೆಗಳನ್ನು ನಾವು ಕಲ್ತಿರ್ತೇವೆ.
ಆ ವಿದ್ಯೆಗಳು ನಮಗೆ ಫಲಿತಾಂಶಕ್ಕೆ ಬರ್ತದೆ. ಫಸ್ಟಿಗೆ ವಿದ್ಯೆ ಕಲಿಯುವಾಗ ಭಾಳ ಕಷ್ಟ ಆಗ್ತದೆ. ವಿದ್ಯೆ ಅಂತ ಹೇಳಿದರೆ ಬೇರೆ ಬೇರೆ ಥರದಲ್ಲಿ ವಿದ್ಯೆಗಳುಂಟು. ಬೇರೆ ಬೇರೆ ಥರದಲ್ಲಿ ವಿದ್ಯೆಗಳಿದ್ದರೆ ಬೇರೆ ಬೇರೆ ಟ್ರೈನಿಂಗ್ ಕೋರ್ಸ್ಗಳಿಗೆ ನಾವು ಹೋಗಬೇಕು, ಅದನ್ನು ನಾವು ಕಳಿಸಬೇಕು. ಗೃಹರಕ್ಷಕ ದಳದವರಿಗಂತೆ ಶಾಂತ ರೀತಿಯಲ್ಲಿ ಕೆಲಸ ಮಾಡಿಕೊಡುವಂಥದ್ದು ಇರುವುದು. ಪೊಲೀಸ್ನವರೊಟ್ಟಿಗೆ ಡ್ಯೂಟಿ ಹಾಕಿದರೆ ಅವರು ಜೋರು ಮಾಡುವಾಗ ನಾವು ಸಮಾಧಾನ ಮಾಡಬೇಕಾಗ್ತದೆ. ನಮ್ಮ ಹತ್ರ ಲಾಠಿ ಕೊಡ್ತಾರೆ, ಅವರ ಹತ್ರ ಲಾಠಿ ಕೊಡ್ತಾರೆ, ಅವರು ಹೊಡೆದ್ರು ಅಂತೇಳಿ ನಾವು ಹೊಡಿಬಾರ್ದು. ಇದು ನಮಗೆ ಈ ವಿದ್ಯೆಯಲ್ಲಿ ಕೆಲವು ವಿದ್ಯೆಗಳುಂಟು. ಫಸ್ಟ್ ಏಡ್ ಮಾಡ್ಬೋದು, ಫೈರ್ ಫೈಟಿಂಗ್ ಮಾಡ್ಬೋದು, ರೆಡ್ ರೆಸ್ಕ್ಯೂ ಮಾಡ್ಬೋದು. ಎಲ್ಲ ತರಬೇತಿಗಳನ್ನು ನಮ್ಮ ಇಲ್ಲಿ ನೆರೆದಂಥ ಅಧಿಕಾರಿಗಳಿಂದ ನಾನು ಪಡೆದಿರುತ್ತೇನೆ. ಬೆಂಗಳೂರಿನಲ್ಲಿ ಪಡೆದಿರ್ತೇನೆ, ನಮ್ಮ ದೊಡ್ಡ ಗುರುಗಳಿದ್ದಾರೆ ಇವ್ರದ್ದು, ಇವರಿಂದಲೂ ಪಡೆದಿರ್ತೇನೆ, ರಮೇಶರಿಂದಲೂ ಪಡೆದಿರ್ತೇನೆ. ರಮೇಶರಿಂದ ಪಡೆದು ಕೆಲವು ಸ್ಟೇಟ್ಗಳಿಗೆ ನಾನು ಓಡಿ ಅವಾರ್ಡ್ ಪಡ್ಕೊಂಡಿದ್ದೇನೆ. ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಫ್ಲಡ್ ರೆಸ್ಕ್ಯೂನಲ್ಲಿ ಟ್ರೈನಿಂಗ್ ಮಾಡುವಾಗ ಕೂಳೂರಿನಲ್ಲಿ ಟ್ರೈನಿಂಗ್ ಮಾಡಿದ್ದೆ. ಹಾರು ಅಂತ ಹೇಳಿದರೆ ಹಾರಬೇಕು, ರಮೇಶರಿರುವಾಗ ನಾವು ಹಾರಲೇಬೇಕು. ಆದರೆ ನಾವು ಸಾಯ್ತೇವೆ, ನೀರಲ್ಲಿ ಮುಳುಗ್ತೇನೆ ಅಂತ ಆ ಪೊಸಿಷನ್ ಇಲ್ಲ. ಅದು ಏನು ಅಂತ ಹೇಳಿದರೆ ಅವರು 2-3 ಬೋಟ್ಗಳನ್ನೆಲ್ಲ ತಿರುಗಿಸ್ತಾ ಇರ್ತಾರೆ, ಬಿಟ್ಟ ಕೂಡಲೇ ಮುಳುಗಿದ್ರೆ ತೆಗಿಲಿಕ್ಕೆ ಅಂತೇಳಿ. ಅಂಥ ಒಂದು ಟ್ರೈನಿಂಗ್ ಅಲ್ಲಿ ಮಾಡಿ, ಅಂಥ ಲೆವೆಲ್ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಸಮುದ್ರದ ಬದಿಯಲ್ಲಿ ನಾವು ಟ್ರೈನಿಂಗ್ ಮಾಡಿದೆವು. ಅದು ಟ್ರೈನಿಂಗ್ ಮಾಡಿ ಅನಂತರ ಮುಲ್ಕಿಯಲ್ಲಿ ಟ್ರೈನಿಂಗ್ ಮಾಡಿದೆವು. ಮುಲ್ಕಿಯಲ್ಲಿ ಟ್ರೈನಿಂಗ್ ಮಾಡಿದ ನಂತರ ನಮ್ಮನ್ನು ಬ್ಯಾಂಗ್ಳೂರಿಗೆ ಕಳಿಸಿದ್ರು. ಬ್ಯಾಂಗ್ಳೂರಿನಲ್ಲಿ ಟ್ರೈನಿಂಗ್ ಆಗಿದ ನಂತರ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ನಂತರ ಬೆಳಗಾಂ ಡಿಸ್ಟಿಕ್ಕಿಗೆ ಹೋಗಬೇಕು ಅಂತೇಳಿದರು. ರಾಯಬಾಗ್, ಚಿಕ್ಕೋಡಿ, ಪುಂಕೇಶ್ವರ, ಈ ಸೌದತ್ತಿ ಆ ಕಡೆಯಲ್ಲಿ ಕೃಷ್ಣಾದದ್ದಿಯಲ್ಲಿ 64 ಗ್ರಾಮಗಳ ಬಡಿದ್ದಕ್ಕೆ ನಮ್ಮಲ್ಲಿಂದ ಕಮಾಂಡೆಂಟ್ ಅವರು ಒಂದು ಬೋಟು, 4 ಜನ ಸ್ವಿಮ್ಮರ್ಸು ಇವರನ್ನು ನಮ್ಮನ್ನು ಅಲ್ಲಿಗೆ ಕಳಿಸಿದರು. ಅಲ್ಲಿ ನಾವು 15 ದಿವಸ ಕೆಲಸ ಮಾಡಿದ್ದೇವೆ. ಆದರೆ ಕೃಷ್ಣಾ ನದಿಯಲ್ಲಿ ನೀರಿನಲ್ಲಿ ಹೋಗುವಾಗ, ಫಸ್ಟಿಗೆ ಹೋಗುವಾಗ ನಾವು ನೆಗಡಿಕೊಂಡು ಇದು ಮಾಡಿ ಕುಶಾಲ ಮಾಡ್ಕೊಂಡು ಅಲ್ಲಿ ಹೋಗ್ತೇವೆ. 30-40 ಕಿಲೋಮೀಟರ್ ನೀರಿನಲ್ಲಿ ಹೋಗುವಾಗ ನಮಗೆ ಯಾವ ದಿಕ್ಕು ಅಂತೇಳಿ ಗೊತ್ತಿರೋದಿಲ್ಲ. ಆಗ ನಮ್ಮಲ್ಲಿ ನೋಡಲ್ ಅಧಿಕಾರಿಗಳಂತ ಇರ್ತಾರೆ, ಅವರು ನಮ್ಮ ಬೋಟ್ನಲ್ಲಿ ಒಬ್ಬರು ಇರ್ತಾರೆ. ಅಲ್ಲಿ ಜನರನ್ನು ಒಬ್ಬರು ಕೇಳಲಿಕ್ಕೆ ಏನಿಲ್ಲ. ಕೂತ್ಕೊಳ್ಳಿ ಅಂತ ಹೇಳಿದರೆ ಕೂತ್ಕೊಳ್ಳಿಕ್ಕಿಲ್ಲ, ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳಿಕ್ಕಿಲ್ಲ, ನಮಗೂ ಹೋಗಬೇಕು ಅಂತೇಳಿ. ನೀರಿನಲ್ಲಿ ಹೇಗಪ್ಪ ಹೋಗೋದು? ಅಲ್ಲಿ ಒಂದು ರಾಜರ ಆಶ್ರಮ ಅಂತೇಳಿ ಉಂಟು ಚಿಕ್ಕೋಡಿಯಲ್ಲಿ. ರಾಜರ ಆಶ್ರಮಕ್ಕೆ ನಾವು ಬೋಟ್ ಹಿಡ್ಕೊಂಡು ಹೋಗಿದ್ದೇವೆ. ಬೋಟ್ನಲ್ಲಿ ASP ಅವರೊಬ್ಬರು ಲೇಡಿ ಇದ್ದರು. ಯಾರು ಕೂಡ ಬೋಟ್ನಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳಲಿಲ್ಲ. ಅವರು ಬಂದು ಕೂತ್ಕೊಂಡು ನಾವು ಆ ಆಶ್ರಮಕ್ಕೆ, ರಾಜರ ಆಶ್ರಮಕ್ಕೆ ಹೋದೆವು. ಅಲ್ಲಿ ಹೋಗುವ ಹಂಚೆಲ್ಲ ತೆಗೆದು ಮೇಲೆ ಕೂತಿದ್ದಾರೆ. ಅವರನ್ನು ಕರೆದುಕೊಂಡು ಬರೋದು ಹೇಗೆ? ಅಲ್ಲಿ ಸಾಧಾರಣ 600 ಜನ ಇದ್ದಾರೆ. 600 ಜನರಲ್ಲಿ ನನ್ನ ಬೋಟ್ನಲ್ಲಿ ಕೂತ್ಕೊಂಡು 50ರಿಂದ ಮೇಲೆ ಕೊಟ್ಟರೆ ಅದು ಬೋಟ್ ಮುಳುಗಿ ಹೋಗ್ತದೆ. ದನಗಳನ್ನು ಬಿಡುವುದಿಲ್ಲ. ದನಗಳನ್ನ ಬಿಡುವುದಂತೇಳಿ ಒಬ್ಬರ ಮನೆಯಲ್ಲಿ ದನಗಳಿದ್ದರೆ ಆ ದನಗಳನ್ನು ಹಗ್ಗದಲ್ಲಿ ಕಟ್ಟಿ ಹಾಕೋದು. ಅವರು ಕಟ್ಟಿ ಹಾಕಿ, ಅಂದರೆ ಇವನಿಗೆ ನನ್ನ ದನ ಇನ್ನೊಬ್ಬನಿಗೆ ಸಿಗ್ತದೆ ಅಂತೇಳಿ, ಅಂದರೆ ನೀರು ಒಂದೇ ಲೆವೆಲಲ್ಲಿ ಬನ್ನಿ ಅಂತೇಳಿ ಆ ಭಾವನೆ ಅವರಿಗೆ ಇರುವುದಿಲ್ಲ. ಅಂದರೆ ಅಲ್ಲಿಂದ ಮತ್ತೆ ನಾವು ಎಲ್ಲರೂ, ಒಂದು ಅಜ್ಜಿ ಇತ್ತು, ಅಜ್ಜಿ ಹತ್ರ ಹೇಳಿದೆವು, ನಿಮ್ಮ ಮೇಕೆಯನ್ನು ಬಿಟ್ಟು ಬರೋದಿಲ್ಲ, ದನಗಳನ್ನು ಬಿಟ್ಟು ಬರೋದಿಲ್ಲ. ಅವರು ಖಾಲಿ ನಮ್ಮ ಸೆರಗು ಮಾಡುವಂಥ ಒಂದು ಬಟ್ಟೆಯನ್ನು ಹರಿದು ಹಗ್ಗ ಮಾಡಿ ನಿಮ್ಮ ದನಕ್ಕೆ ಕಟ್ಟಿ, ಆಡಿಗೆ ಕಟ್ಟಿ, ಮೇಕೆಗೆ ಕಟ್ಟಿ ಕೂತ್ಕೊಳ್ಳಿ ಇನ್ನು ಬೋಟ್ನಲ್ಲಿ ಅಂತ ಹೇಳಿದೆ. ಆಗ ನಾವೆಲ್ಲ ಅವರಿಗೆ ಕಟ್ಟಿ ಆ ಬೋಟ್ನಲ್ಲಿ ಹೇಳ್ಕೊಂಡು ಹೋಗೋ ದನ ಕರುಗಳೆಲ್ಲ ಮೇಲೆ ಮುಖ ಮಾಡಿಕೊಂಡು ಕೆಳಗೆ ಬಂದೆವು. ಇದು ರಕ್ಷಣಾ ಇಲಾಖೆಯಲ್ಲಿ ಬಂದದ್ದು. ಇದರಿಂದ ಈ ರಕ್ಷಣಾ ಇಲಾಖೆಯಲ್ಲಿ ಎಷ್ಟೋ ತರಬೇತಿಗಳುಂಟು. ಆ ತರಬೇತಿಗಳು ಕಷ್ಟ ಆಗ್ತದೆ ಅಂತೇಳಿ ನಾವು ಬಿಟ್ಟಾಕಬಾರ್ದು. ನಾವು ಅದನ್ನು ಕಲಿಬೇಕು. ಕಲಿತ್ರೆ 10 ಊರು ನೋಡಲಿಕ್ಕಾಗ್ತದೆ, 10 ಜನರ ಜೊತೆ ಮಾತಾಡಲಿಕ್ಕಾಗ್ತದೆ, 10 ನೀರನ್ನು ಕುಡಿತೇವೆ, 10 ತಿಂಡಿ ತಿನಿಸುಗಳನ್ನು ನಾವು ತಿಂತೇವೆ. ಆಗ ಮನಸ್ಸಿಗೆ ಎಷ್ಟು ಕಷ್ಟ ಉಂಟು, ಎಷ್ಟು ತೃಪ್ತಿ ಉಂಟು, ಎಷ್ಟು ಇದರಿಂದ ಹೋಗಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಅದರಲ್ಲಿ ಕಷ್ಟ ಆಗ್ತದೆ. ರಮೇಶರು ಒಂದು ಟ್ರೈನಿಂಗ್ ಕ್ಲಾಸ್ ಬಂದರೆ ಇವರು ಹೇಳಿದಾಗೆ ನೆಗಡಿಕೊಂಡೆ ಅವರಿಗೆ ಸಿಟ್ಟು ಬರೋದು ಅಂತೇಳಿ ಭಾಳ ಕಡಿಮೆ. ಕ್ಲಾಸಿನಲ್ಲಿ ಮಾತ್ರ ಅವರು ಸರಿಯಾಗಿದ್ದಾರೆ, ಕರೆಕ್ಟಾಗಿ ಮಾಡಬೇಕು. ಆ ಥರ ಮಾಡಿದರೆ ನಾವು ಬ್ಯಾಂಗ್ಳೂರಿನಲ್ಲಿ ಹೋಗಿ ಟ್ರೈನಿಂಗ್ ಕ್ಲಾಸಲ್ಲಿ ನಾವು ಟ್ರೈನಿಂಗ್ ಮಾಡಲಿಕ್ಕಾದೆ. ಫಿಸಿಕಲ್ ಟ್ರೈನಿಂಗ್ನಲ್ಲಿ ನಾವೇನಾದರೂ ತಪ್ಪಿ ಇಲ್ಲಿ ಇದು ಸರಿಯಾಗಿ ಮಾಡದಿದ್ದರೆ ಬ್ಯಾಂಗ್ಳೂರಿನಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ನಮ್ಮನ್ನು ಸರಿಯಾಗಿ ಗಂಧದ ಕೊರಡಿನಲ್ಲಿ ಆ ಗಂಧ ತಿಕ್ಕಿದಾಗೆ ತಿಕ್ತಾರೆ. ಆಗ ನಮಗೆ ಆ ನೆನಪಿರ್ತದೆ, ಯಾವಾಗ ಕಷ್ಟ ಕೊಟ್ಟಿದ್ದಾರೆ ಅದು ಸುಖ ಪಡೆಯಲಿಕ್ಕೆ ಸಾಧ್ಯ ಉಂಟು. ಎಷ್ಟು ರಾತ್ರಿ ಉಂಟು ಅಷ್ಟು ಹಗಲು ಉಂಟು. ಅದೇ ರೀತಿಯಲ್ಲಿ ನಮ್ಮ ರಮೇಶರು ಕೊಟ್ಟಂಥ ಟ್ರೈನಿಂಗ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗೃಹರಕ್ಷಕ ದಳದವರು
ಅಧಿಕಾರಿ ವರ್ಗದವರು ಗೃಹರಕ್ಷಕ ಸಿಬ್ಬಂದಿಗಳಿಗೆ ಸರಿಯಾದ ತರಬೇತಿಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ತರಬೇತಿ ಕೊಡುವವರು ತರಬೇತಿಯನ್ನು ಸರಿಯಾಗಿ ಪಡ್ಕೊಂಡು ಬಂದು ತರಬೇತಿಯನ್ನು ಕೊಟ್ಟು ಆ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಯಾಕೆಂತ ಹೇಳಿದರೆ ಇದು ಪಾರಿವಾಳದ ಚಿಹ್ನೆ. ಪಾರಿವಾಳದ ಚಿಹ್ನೆ ಬಹಳ ಶಾಂತ ರೀತಿಯಲ್ಲಿರುವಂಥದ್ದು. ಡಿಸಿಪಲ್ ಕಂಟ್ರೋಲ್ ಮತ್ತು ಕ್ರೌಡ್ ಕಂಟ್ರೋಲ್. ಕ್ರೌಡ್ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಜಗಳ ಆಗ್ತದೆ. ಜಗಳ ಆದರೆ ಸಮಾಧಾನ ಮಾಡಬೇಕಂದ್ರೆ ನಮ್ಮ ಗೃಹರಕ್ಷಕ ದಳದ ಬರಬೇಕು. ಈ ಗೃಹರಕ್ಷಕ ದಳವನ್ನು ಇನ್ನು ಮುಂದಕ್ಕೆ ಜಾಸ್ತಿ ಮಾಡ್ತಾ ಹೋಗಬೇಕು. ನಾನು ಯಾಕೆಂತ ಹೇಳಿದರೆ ನಮ್ಮ ಗೃಹರಕ್ಷಕ ದಳ ಆಗ ನಾವು ಸೇರುವಾಗ ಮಂಗಳೂರಿನಲ್ಲಿ ಒಂದು, ಬಂಟ್ವಾಳದಲ್ಲಿ ಇರಲಿಲ್ಲ, ಉಡುಪಿಯಲ್ಲಿ ಒಂದು 30-40 ಜನ ಇದ್ದರು. ಈ ಸಂಸ್ಥೆಯನ್ನು ಆಗ VDP ಮೆಂಬರ್ ಅಂತೇಳಿತ್ತು. ಈ ಗೃಹರಕ್ಷಕ ದಳಕ್ಕೆ ನಾವು ಸೇರೋ ಮೊದಲು VDP ಮೆಂಬರ್, ವಿಲೇಜ್ ಡಿಫೆನ್ಸ್ ಪಾರ್ಟಿ ಅಂತೇಳಿ. ಆಗ 60 ಜನರಿಗೆ ನಾನು ಟ್ರೈನಿಂಗ್ ಕ್ಲಾಸ್ ಕೊಡ್ತಿದ್ದೆ. ಎಲ್ಲಿ? ಬಂಟ್ವಾಳದಲ್ಲಿ. ಆಗ ವಿಲೇಜ್ ಡಿಫೆನ್ಸ್ ಪಾರ್ಟಿ ಅಂತೇಳಿ. ಅನಂತರ ಇಕ್ಬಾಲ್ ಸಾಹೇಬರು ಅಂತೇಳಿ ಒಬ್ಬರು ಇದ್ದರು, ಸರ್ಕಲ್ ಇನ್ಸ್ಪೆಕ್ಟರಾಗಿ ಬಂದವರು. ಮೊದಲು ಅವರು ಕುಂದಾಪುರದಲ್ಲಿದ್ದರು, ಅನಂತರ ಬಂಟ್ವಾಳಕ್ಕೆ ಬಂದರು. ಇಲ್ಲಿ ಒಂದು ಹೋಮ್ ಗಾರ್ಡ್ಸನ್ನು ನಾವು ಯಾಕೆ ಮಾಡಬಾರ್ದು? ಅದು ಹೇಗೆ ಮಾಡುವುದು? ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಆ ಡಿಪಾರ್ಟ್ಮೆಂಟ್ನದನ್ನು ಸೇರಿಸಿಕೊಳ್ಬೇಕು ಅಂತೇಳಿ. ಡಿಪಾರ್ಟ್ಮೆಂಟಲ್ಲಿ ಇದ್ರೇನು, ಡ್ಯೂಟಿಗೆ ಕರೆದಾಗ ಡಿಪಾರ್ಟ್ಮೆಂಟ್ ಡ್ಯೂಟಿಗೆ ಹೋಗೋದು, ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಿಟ್ಟ ಕೂಡಲೇ ಡ್ಯೂಟಿಗೆ ಬಂದು ಸೇರುವುದು. ಇಂಥದ್ದು ಒಂದು ಕ್ರಮ ಇತ್ತು. ಈಗ ಏನಾಗಿದೆ ಅಂತೇಳಿದರೆ ಡೈರೆಕ್ಟು ನಿಮಗೆ ಹೋಮ್ ಗಾರ್ಡ್ಸ್ ಬೇಕು ಅಂತೇಳಿದರೆ ಡೈರೆಕ್ಟ್ ತಗೊಳ್ತಾರೆ. ಮೊದಲು ಆರ್ಮಿದೇ ಟ್ರೈನಿಂಗ್ ಕೊಟ್ಟು ನಮ್ಮನ್ನು ತಗೊಳ್ಳುವಂಥದ್ದಿತ್ತು. ಅದನ್ನು ಎಲ್ಲ ಈ ರಮೇಶರಿಂದಾಗಿ ನಾವೆಲ್ಲ ಕಲಿತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಸರು ಪಡೆದು ನಾವು ಕೂಡ ಒಂದು ಹೆಸರು ಗಳಿಸಿಕೊಂಡು ನಾವೀಗ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಇಷ್ಟು ಹೇಳಿ 2 ಮಾತು ನಾನು ಮುಗಿಸ್ತೇನೆ. ನಾನು 1988ರಲ್ಲಿ ನಮ್ಮ ಲೇಡೀಸ್ ಗೃಹರಕ್ಷಕ ಲೇಡೀಸ್ ವಿಂಗ್ ಆದದ್ದೇ 1988ರಲ್ಲಿ. ಆ ಟೈಮಲ್ಲಿ ನಾನು ಜಾಯ್ನ್ ಆಗುವಾಗ ನಮ್ಮ ಡಿಪ್ಟಿ ಕಮಾಂಡೆಂಟ್, ರಿಟೈರ್ಡ್ ಡಿಪ್ಟಿ ಕಮಾಂಡೆಂಟ್ ಪುರುಷೋತ್ತಮ ಸರ್ ಅವರು ನಮಗೆ ಉತ್ತಮವಾದ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಟ್ರೈನಿಂಗ್ ಅಂತ ಹೇಳಿದರೆ ಆ ಒಂದು ದಿವಸದಲ್ಲಿ 3 ದಿವಸ ನಮಗೆ ಟ್ರೈನಿಂಗ್ ಇತ್ತು, ಗುರುವಾರ, ಶುಕ್ರವಾರ, ಶನಿವಾರ ಅಂತೇಳಿ. ಆ ಟೈಮಲ್ಲಿ ನಮಗೆ 7 ಗಂಟೆ ಅಂತೇಳಿ 7 ಗಂಟೆ ಕರೆಕ್ಟ್ ಬರಬೇಕಿತ್ತು. ನಮ್ಮ ಡ್ರೆಸ್ ಕೋಡನ್ನು ನೋಡ್ತಿದ್ರು, ನಮ್ಮದು ಯೂನಿಫಾರ್ಮ್ಗೆ ಇದು ಐರನ್ ಆಗಿದೆ ಅಂತೇಳಿ ನೋಡ್ತಿದ್ರು, ಬೂಟ್ ನೋಡ್ತಿದ್ರು. ಎಲ್ಲವನ್ನು ನೋಡಿ ಅಷ್ಟು ಸ್ಟ್ರಿಕ್ಟಲ್ಲಿ ನಮ್ಮನ್ನೆಲ್ಲ ಅಷ್ಟು ಟ್ರೈನಿಂಗ್ ಕೊಟ್ಟು ಶಿಸ್ತಿನಿಂದ ನಮ್ಮನ್ನು ಗೃಹರಕ್ಷಕ ದಳಕ್ಕೆ ಅದನ್ನು ಇದು ಮಾಡಿಕೊಂಡಿದ್ದರು, ನಮ್ಮನ್ನು ತೊಡಗಿಸಿಕೊಂಡಿದ್ದರು. ಅದೇ ರೀತಿ ಅವರಾದ ನಂತರ ನಮ್ಮ ಡೆಪ್ಟಿ ಕಮಾಂಡೆಂಟ್ ರಮೇಶ್ ಸರ್ ಕೂಡ ಹಾಗೆ. ನಾವು ಟ್ರೈನಿಂಗ್ ಹೋಗಬೇಕಾದ್ರೆ ನಮಗೆ ಮೊದಲಿನ ಸಲವೇ ಟ್ರೈನಿಂಗ್ ಹೋಗಲಿಕ್ಕೆ ಒಂದು 15 ದಿವಸ ಬೇಕಾದರೆ ಅವರು ನಮಗೆ ಟ್ರೈನಿಂಗನ್ನು ಕೊಡ್ತಿದ್ರು. ಯಾವ ಥರ ಟ್ರೈನಿಂಗ್ ಕೊಡ್ತಿದ್ರು ಅಂತ ಹೇಳಿದರೆ, ನಮ್ಮ ಗ್ರೌಂಡಲ್ಲೇ ಕರೆದು ಫಸ್ಟ್ ಏಡ್ ಆದರೆ ಫಸ್ಟ್ ಏಡ್, ಯಾವುದೋ ಒಂದು ಟ್ರೈನಿಂಗ್ ಹೋದರೆ ಕೂಡ ಅವರು ನಮ್ಮನ್ನು ಟ್ರೈನಿಂಗ್ ಅದನ್ನು ಕಲಿಸಿಕೊಟ್ಟ ನಂತರವೇ ನಮಗೆ ಬ್ಯಾಂಗ್ಳೂರು ಕಳಿಸಿದ್ರು. ಬ್ಯಾಂಗ್ಳೂರಲ್ಲಿ ನಮ್ಮನ್ನು ಗುರುತಿಸಿದ್ರು. ಇವರು ಮಂಗಳೂರಿನವರು, ಶಿಸ್ತಿನ ಸಿಪಾಯಿ ಅಂತ ಹೇಳಿಕೊಂಡು ನಮಗೆ ಹೆಸರು ಕೂಡ ಬರ್ತಿತ್ತು ಆ ಟೈಮಲ್ಲಿ. ಮಂಗಳೂರು ಅಂತ ಹೇಳಿದರೆ ಎಲ್ಲರಿಗೆ ತೋರಿಸ್ಕೊಡ್ತಿದ್ರು. ನಮ್ಮನ್ನು ನೋಡಿ, ಮಂಗಳೂರಿನವ್ರು ನೋಡಿ, ಅವರ ಡ್ರೆಸ್ ನೋಡಿ, ಅವರು ಮಾಡುವ ಟ್ರೈನಿಂಗ್ ನೋಡಿ ಆ ಥರ ಇದ್ದಾರೆ ಅಂತೇಳಿ ಯಾವ ಥರ ಇದ್ದರೆ ಕೂಡ ನಮಗೆ ನಾವು ಏನು ಇದು ಬೇಕಂತೇಳಿ ಎನಿಸ್ತಿರಲಿಲ್ಲ. ಆದರೆ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಪ್ರಶಸ್ತಿಗಳು ಸಿಗ್ತಿತ್ತು. ಯಾವುದು ಸ್ಪೋರ್ಟ್ಸ್ ಆಗಲಿ, ಆಲ್ ಇಂಡಿಯಾ ಸ್ಪೋರ್ಟ್ಸ್ ಆಗಲಿ, ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಅವರು ತುಂಬ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟೇ ಕಳಿಸ್ತಿದ್ರು. ಹಾಗೆ ನಮಗೆ ಉರಿದುಂಬಿಸ್ತಿದ್ರು. ಇದೇ ರೀತಿ ಇವತ್ತು ನಾವು ಅವರನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ಒಂದು ಹೇಳ್ತೇನೆ ಸರ್, ಇನ್ನು ಮುಂದೆ ಕೂಡ ನಾವು ಟ್ರೈನಿಂಗಲ್ಲಿ ಇರುವಾಗ ನಮಗೆ ಏನಾದರೂ ಒಂದು ವೇಳೆ ನಮಗೆ ಏನಾದರೂ ಡೌಟ್ ಬಂದರೆ ಅದನ್ನು ಇನ್ನು ಮುಂದೆ ಕೂಡ ನಾವು ಫೋನ್ ಮಾಡಿ ಕೇಳುವಾಗ ಅದನ್ನು ನಮಗೆ ತಿಳಿಸ್ಕೊಡ್ಬೇಕಂತ ಕೇಳ್ತಿದ್ದೇನೆ ಸರ್ ನಿಮ್ಮ ಹತ್ರ. ಅದೇ ರೀತಿ ನಾವು ಎಷ್ಟೊಂದು ತಪ್ಪು ಮಾಡಿರ್ಬೋದು ಸರ್ ನಿಮ್ಮ ಹತ್ರ. ಆ ತಪ್ಪು ಮಾಡಿದ್ದನ್ನು ನಮ್ಮನ್ನು ಮನ್ನಿಸ್ಬೇಕು ಸರ್. ಯಾಕೆಂತೇಳಿದರೆ ನಮ್ಮ ಮನುಷ್ಯರು ದೇವರಲ್ಲ, ಯಾವ ರೀತಿಯಲ್ಲಿ ತಪ್ಪುಗಳು ಯಾವಾಗಲೂ ನಡೆದಿರ್ತದೆ ಸರ್. ಅದೇ ರೀತಿ ಏನೋ ತಪ್ಪುಗಳು ನಡೆದಿರ್ಬೋದು. ಎಲ್ಲ ಗೃಹರಕ್ಷಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸರ್, ಯಾವುದನ್ನು ತಪ್ಪಿದರೆ ಕೂಡ ಅದನ್ನು ಮನಸ್ಸಲ್ಲಿ ತಗೊಳ್ಳದೆ ನಮ್ಮನ್ನೆಲ್ಲ ಇನ್ನು ಮುಂದಕ್ಕೂ ಕೂಡ ನೀವು ನಮ್ಮನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ ನಾನು ಕೇಳ್ತೀನಿ ಸರ್. ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಅಂತೇಳಿ ನಾನು ಕೇಳಿಕೊಳ್ತಿದ್ದೇನೆ ಸರ್. ನನಗೆ ಈ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಎಲ್ಲ ಗೌರವಾನ್ವಿತರಿಗೆ ಕೃತಜ್ಞತೆ ಸಲ್ಲಿಸಿದ ಮುಂದೆ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಥಮವಾಗಿ ನಮ್ಮ ಹಿರಿಯರಾಗಿರತಕ್ಕಂಥ ಪುರುಷೋತ್ತಮ ಸರ್ ಅವರು. ಸತತವಾಗಿ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ದಿನ ನಮ್ಮ ಇಲಾಖೆಯಿಂದ ಹೊರಟು ಒಂದು ನಿವೃತ್ತಿ ಜೀವನವನ್ನು ಸಾಗಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ. ನಾನು ಕಳೆದ 2 ತಿಂಗಳ ಹಿಂದೆ ರಮೇಶ್ 30ನೇ ತಾರೀಕು ಸೆಪ್ಟೆಂಬರ್ ರಿಟೈರ್ಡ್ ಆಗ್ತಾರೆ ಅಂತ ಗೊತ್ತಾದ ತಕ್ಷಣವೇ ನಾನು ನಿಮಗೆ ಮಂಗಳೂರಿಗೆ ಬರ್ತೀನಿ, ಬರುವಾಗ ನನ್ನ
ಶಿಷ್ಯಂದರು ಇವರು ನನ್ನ ಇಬ್ಬರು ಶಿಷ್ಯಂದರು, ಅವರನ್ನು ಕರ್ಕೊಂಡು ಬರ್ತೀನಿ. ನಿಮಗೆ ಒಂದು ಪುಷ್ಪಮಾಲೆಯನ್ನು ಹಾಕಬೇಕಾಗ್ತದೆ. ಯಾಕೆಂತಂದರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು 1989ರಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಗಿ ಸೇರಿಕೊಂಡ್ರು. ನಾನು ಅವರಿಗೆ ಕೆಲವೊಂದು ವಿದ್ಯೆಯನ್ನು ದಾನ ಮಾಡಿದ್ದೀನಿ. ಅದು ಅವರಿಗೆ ಸದಾ ಒಂದು ಉಪಯೋಗ ಆಗ್ತಾಯಿದೆ ಅಂತ ಕಾಣ್ತದೆ, ಕೊಡ್ಕೊಳ್ತಾ ಇದ್ದಾರೆ. ಇದರಿಂದ ಅವರಿಗೆ ಮುಂದೆ ಬರತಕ್ಕಂಥವರಿಗೆ ಉನ್ನತ ಹುದ್ದೆಗೆ ಹೋಗತಕ್ಕಂತಹದ್ದು ಅವ್ರಿಗೆ ಅನುಕೂಲ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ಈ ಸೇವೆ ಸುಮಾರು ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂತ ಹೇಳಿ ನಮ್ಮ ಜಯಾನಂದ ಬೆಳ್ತಂಗಡಿ ಯೂನಿಟ್ ಆಫೀಸರ್ ಅವರು ಹೇಳಿದ್ರು. ಹಾಗೆ ವಿವಿಧ ತರಬೇತಿಯನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಆಫೀಸರ್, ಒಳ್ಳೆಯ ಅಧಿಕಾರಿ ಅಂತಕ್ಕಂಥದ್ದನ್ನು ಅವರು ಹೆಸರು ಗಳಿಸಿರ್ತಕ್ಕಂಥವರು. ಇವರ ಬಗ್ಗೆ ನನಗೆ ಅಪಾರವಾದಂತಹ ಒಂದು ಅಭಿಮಾನ ಇರೋದಕ್ಕೋಸ್ಕರವಾಗಿ ನಾನು ಮೈಸೂರಿನಿಂದ ಬಂದು ಈ ದಿನ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಂದು ಸುಖ, ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯವನ್ನು ಕೊಡಲಿ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಅವ್ರಿಗೂ ಒಂದು ಒಳ್ಳೆಯದಾಗಲಿ, ಅವರ ಶ್ರೀಮತಿಯವರು ಒಳ್ಳೆಯದಾಗಲಿ ಅಂತ ಹರಿಸಿ ನಾನು ಒಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಬಹಳಷ್ಟು ದೂರದಿಂದ ಬಂದು ನಮ್ಮ ಜಿಲ್ಲೆಯ ಮೇಲೆ ಅಭಿಮಾನ ಇಟ್ಟು, ರಮೇಶ್ ಸರ್ ಅವರ ಅಭಿಮಾನ ಇಟ್ಟು ಅವರ ನುಡಿ ನಮನಗಳನ್ನು ನೀಡಿದಂತಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ ಮುಂದಕ್ಕೆ ನಮ್ಮ ಮುಂದೆ ಶ್ಯಾಮಲಕ್ಕ. ಇವತ್ತಿನ ಸಮಾರಂಭ ನಮ್ಮ ಉಪಸಮಾದೇಷ್ಟರು ಸತತವಾಗಿ 34 ವರ್ಷಗಳ ಕಾಲ ಗೃಹ ರಕ್ಷಕ ದಳ ಇಲಾಖೆಯಲ್ಲಿ ತಮ್ಮ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿ ಮಾನ್ಯ ಮುಖ್ಯಮಂತ್ರಿಗಳ ಪದಕ, ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಹಾಗೂ ವಿಶಿಷ್ಟ ಸೇವಾ ಪದಕವನ್ನು ಪಡೆದು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಶ್ರೀ ರಮೇಶ್ ಅವರ 34 ವರ್ಷಗಳ ಸೇವಾವಧಿಯನ್ನು ಪೂರೈಸಿ ನಿವೃತ್ತಿ ಹೊಂದುತ್ತಿರುವಂತಹ ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ಅವರ ಇನ್ನು ಮುಂದಿನ ನಿವೃತ್ತಿ ಜೀವನ ಸುಗಮವಾಗಿರಲಿ, ಅವರಿಗೆ ದೇವರು ಆಯುರಾರೋಗ್ಯ ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತಾ, ನಾನು 2003ರಲ್ಲಿ ಗೃಹ ರಕ್ಷಕ ಇಲಾಖೆಗೆ ಸೇರಿದಾಗ ನನ್ನ 2003ರ ಜೂನ್ 24ಕ್ಕೆ ನಾನು ರಿಪೋರ್ಟ್ ಮಾಡಿಕೊಂಡಿದ್ದೆ. 23ಕ್ಕೆ ಅವರು ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆಯಾಗಿ ನಾನು ಬರುವ ಮೊದಲನೇ ದಿವಸ ಅವರು ರಿಪೋರ್ಟ್ ಮಾಡಿಕೊಂಡಿದ್ದರು. ಅವರೊಟ್ಟಿಗೆ ಆ ನಂತರ ನಾನು ಸುಮಾರು ವರ್ಷಗಳ ಕಾಲ ನಾನು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಾತ್ರ ಸರ್ವಿಸ್ ಮಾಡಿದ್ದೇನೆ. ಅವರು ಅದರ ಮಧ್ಯದಲ್ಲಿ ಬೇರೆ ಹೊರಗಿನ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು, ಮಡಿಕೇರಿಯಲ್ಲಿ ಎಲ್ಲ ಹೋಗಿ ಸರ್ವಿಸ್ ಮಾಡಿದರು. ಆದರೆ ಇಷ್ಟರವರೆಗೂ ಸತತವಾಗಿ ಅವರ ಸಂಪರ್ಕ ನನಗೆ ಇತ್ತು. ಅವರು ಎಲ್ಲೆಲ್ಲ ಸರ್ವಿಸ್ ಮಾಡಿದ್ದಾರೆ ಅಥವಾ ಅವರ ಸೇವಾವಧಿಯಲ್ಲಿ ಅವರು ಮಾಡಿದಂತಹ ಸಾಧನೆಗಳಿರ್ಬೋದು, ಅವರ ಸೇವಾ ವೈಖರಿ ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಸಾಕಷ್ಟು ಜನ ಅವರ ಬಗ್ಗೆ ಹೇಳಿದರು, ಅವರ ಅನುಭವದ ಬಗ್ಗೆ ಹೇಳಿದರು, ಅವರಿಗೆ ಏನು ನಾಲೆಜ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದರು. ಅದನ್ನು ಅವರು ಹೇಳಿದ ಹಾಗೆ ನಾನು ಕಣ್ಣಾರೆ ಕಂಡು ನೋಡಿದವಳು, ನಾನು ತಿಳ್ಕೊಂಡವಳು. ಅವರು ನಮಗೂ ತುಂಬ ವಿಚಾರದಲ್ಲಿ ನಾನು ಇಲಾಖೆಗೆ ಸೇರುವ ಮೊದಲು ನಾನು 3 ವರ್ಷ ಗೃಹ ರಕ್ಷಕಿಯಾಗಿದ್ದೆ. ಆವಾಗ ನಾನು ಅವರಿಂದ ಗೃಹ ರಕ್ಷಕ ದಳದ ಏನು ಪೆರೇಡ್ ತಗೊಳ್ಳೋದಿರ್ಬೋದು, ಮಾರ್ಚ್ ಫಾಸ್ಟ್ ಏನಿರ್ಬೋದು, ಅದರ ಬಗ್ಗೆ ಸಹ ಅವರಿಂದ ನಾನು ತರಬೇತಿ ಪಡೆದಿದ್ದೇನೆ. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಸಿವಿಲ್ ಡಿಫೆನ್ಸಿನ ಸಂತೋಷ್ ಈಗ ಇದು ಸಾಲಲ್ಲ, ಬಹುಶಃ ಸುಳ್ಯದ ಕಡೆ ತನಕ ಕೇಳಬೇಕು ಆ ಘಟಕಕ್ಕೆ. ಅದಕ್ಕಾಗಿ ಇನ್ನೂ ಜೋರಾಗಿ ಬಂಧುಗಳೇ, ಥ್ಯಾಂಕ್ ಯು. ತದನಂತರ ಎಲ್ಲರೂ ಕೂಡ ಬಹುಶಃ ಎಲ್ಲ ನಮ್ಮ ಘಟಕಾಧಿಕಾರಿಗಳು ತಮ್ಮ ಘಟಕದ ವತಿಯಿಂದ ಗೌರವಾರ್ಪಣೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ. ತಾವೆಲ್ಲರೂ ರೆಡಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್. ಈಗ ಪ್ರಥಮವಾಗಿ ಗೌರವಾನ್ವಿತ ಜಿಲ್ಲಾ ಸಮಾದೇಶರಾಗಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಮುರಳಿ ಮೋಹನ್ ಚಂದ್ರ ಅವರಿಂದ ಜಿಲ್ಲಾ ಡೆಪ್ಟಿ ಕಮಾಂಡೆಂಟ್ ಅವರಿಗೆ ಗೌರವಾರ್ಪಣೆ ಸಾಲಾಕಿ ಕೇಂದ್ರಗೊಳಿಸಿ ಆರಾಧನೆ ಮಾಡಿ ಫಲಪುಷ್ಪ ನೀಡಿ ಗೌರವ ನಮ್ಮೆಲ್ಲರ ಜೋಡಿದಾಯಿ ಅಭಿನಂದನೆ. ಚಪ್ಪಾಳೆ ಬಂಧುಗಳು, ಚಪ್ಪಾಳೆ.
ಕಚೇರಿಯ ವತಿಯಿಂದ ಗೌರವಾನ್ವಿತ ಡೆಪ್ಯೂಟಿ ಕಮಾಂಡೆಂಟ್ ಆಗಿರತಕ್ಕಂಥ ರಮೇಶ್ ಸರ್ ಅವರಿಗೆ ಬಂಧುಗಳೇ, ಆ ನಂತರ ಮಂಗಳೂರು ಘಟಕ 1 by 1 ನಿಧಾನವಾಗಿ, ಯಾಕೆಂದ್ರೆ ಫೋಟೋಕ್ಕೆ ತೊಂದರೆ ಆಗುತ್ತೆ. ಆ ನಂತರ ಒಂದಷ್ಟು ಜನ ಅವರ ಬಗ್ಗೆ ಸನ್ಮಾನ ಪತ್ರವನ್ನು ಕೂಡ ಪ್ರಿಪೇರ್ ಮಾಡಿ ತಂದಿದ್ದಾರೆ. ಆ ಸನ್ಮಾನ ಪತ್ರವನ್ನು ವಾಚನ ಮಾಡಿ ಆ ನಂತರ ಅವರಿಗೆ ಗೌರವಾರ್ಪಣೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇದೀಗ ಗೌರವಾನ್ವಿತ ಹಿರಿಯರಾಗಿದ್ದ ಪುರುಷೋತ್ತಮ ಸರ್ ಅವರ ಜೊತೆ ವಿಚಾರಿತರಾಗಬೇಡಿ, ಗಡಿಬಿಡಿ ಮಾಡ್ಕೊಳ್ಬೇಡಿ ಬಂಧುಗಳೇ. ಇದೀಗ ತದನಂತರ ಕಡಬದ ತದನಂತರ ಯಾವ ಯೂನಿಟ್ ಮಂಗಳೂರು ಆಯ್ತಲ್ಲ, ಇಲ್ಲಿಗೆ ಆಗಲಿಲ್ವಾ? ಓಕೆ 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 ಎಸ್ ಸರ್, ನಿರಂತರವಾಗಿ ಮಂಗಳೂರು ಘಟಕದಿಂದ ಆಗ್ತಾ ಇದೆ. ಓಕೆ ಎಸ್, ತಂಡದಿಂದ ಬರೋಬರಿ 1 by 1 ಸಾಲಾಗಿ ಆಗ್ತಾ ಇದೆ ಬಂಧುಗಳೇ. ಎಸ್, ಆಮೇಲೆ ಓಕೆ, ಬಂಟೋಲ್ ಆದ ತಕ್ಷಣ ಮೂಲಿಕಿ, ಆ ಬಳಿಕ ಪಣಂಬೂರು, ಆ ಬಳಿಕ ಕಡಬ, ಆ ಬಳಿಕ ಉಪ್ಪಿನಂಗಡಿ, ಪುತ್ತೂರು. ಎಸ್, ಪುತ್ತೂರು ಈಗ. ಎಸ್, ಬನ್ನಿ ಅಭಿಮಾನಿ. ನಮ್ಮೆಲ್ಲರ ಪ್ರೀತಿಯ ಗೌರವವನ್ನ, ಆತ್ಮೀಯವಾಗಿ ಗೌರವವನ್ನು ಸ್ವೀಕಾರ ಮಾಡತಕ್ಕಂಥ ಗೌರವಾನ್ವಿತರಿಗೆ ನಮ್ಮೆಲ್ಲ ಯೂನಿಟ್ಗಳಿಂದ ಅತ್ಯುನ್ನತವಾದಂತಹ ಗೌರವಾರ್ಪಣೆ ಎಲ್ಲ ಘಟಕಾಧಿಕಾರಿಗಳ ನೇತೃತ್ವದೊಂದಿಗೆ, ಅವರ ತಂಡದೊಂದಿಗೆ ಬಂಧುಗಳೇ. ಇಡೀ ಚರಿತ್ರೆಯಲ್ಲಿ, ಭೂಪಟದಲ್ಲಿ, ಇತಿಹಾಸದಲ್ಲಿ ಬರೆದಿಡತಕ್ಕಂಥ ಅರ್ಥಪೂರ್ಣವಾದಂಥ ಒಂದು ಬೀಳ್ಕೊಳ್ಳುವ ಸಮಾರಂಭ, ಗೌರವಾರ್ಪಣೆ ಕಾರ್ಯಕ್ರಮ ಬಂಧುಗಳೇ. ಪಾಂಡಿರಾಜ್ ಅವರ ನೇತೃತ್ವದೊಂದಿಗೆ ಅವರ ತಂಡದಿಂದ ಗೌರವಾರ್ಪಣೆ. ಓಕೆ, ಪ್ಲೀಸ್ ದಯವಿಟ್ಟು ಯಾರು ಕೂಡ ನಿಶಬ್ದವಾಗಿರಿ ಬಂಧುಗಳೇ. ನಮ್ಮ ಅರ್ಥಪೂರ್ಣವಾದಂಥ ಗೌರವಾರ್ಪಣೆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಬಂಧುಗಳೇ. ಇಂಥ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ಈ ರೀತಿ ನಡೆದಕ್ಕಂಥದ್ದು ಬಹಳಷ್ಟು ವಿರಳ.
ಅತ್ಯುನ್ನತವಾದ ಕೇಂದ್ರ ಕಚೇರಿ ನಡೆದಕ್ಕಂಥ ಕಾರ್ಯಕ್ರಮ ಮೂಡುಬಿದ್ರೆ ಯೂನಿಟಿಯಿಂದ. ನೆಕ್ಸ್ಟ್ ಕಡಬ ಬಂಧುಗಳೇ, ಸಮಾರಂಭದ ಅಧ್ಯಕ್ಷರ ನುಡಿ ನಮನಗಳು ನಡೀಲಿಕ್ಕಿದೆ. ಅವರ ವಿದ್ಯುಕ್ತವಾದಂಥ ಭಾಷಣ ನಾವೆಲ್ಲರೂ ಕೇಳಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತರಾಗಿ ಆಸೀನರಾಗಬೇಕು. ಬೆಳ್ತಂಗಡಿ ಬನ್ನಿ, ಬೆಳ್ತಂಗಡಿ ಒಂದು ಪಟ್ಟದ ಪ್ಲೇ ಜಗ ಮೊಬೈಲ್ ಬರೆಯೋಣ. ತೋರಿಸಲಿಕ್ಕಿದ್ದಾರೆ. ಈಗ ದಿನೇಶಣ್ಣ ಅದಾದ ನಂತರ ಅವರಿಗೆ ಒಂದು ನಮ್ಮ ಘಟಕದ ವತಿಯಿಂದ ಸನ್ಮಾನವನ್ನು ನಡೆಸಬೇಕು ಅಂತ ಒಂದು ಇಚ್ಛೆ ಇತ್ತು ನನ್ನದು. ಹಾಗೆ ಎಲ್ಲ ಗೃಹ ರಕ್ಷಕರು ಅಬಕಾರಿ ಇಲಾಖೆ ವತಿಯಿಂದ ಕೂಡ ಗೌರವಾರ್ಪಣೆ ಬಂದಿದ್ದಾರೆ. ಮೇಡಮ್, ತಮಗೂ ಆತ್ಮೀಯವಾದಂಥ ಸ್ವಾಗತ, ಅಭಿವಂದನೆ. ಸನ್ಮಾನ ಪತ್ರ ರಮೇಶ್ ಸರ್, ಡೆಪ್ಟಿ ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್, ದಿವಂಗತ ಮುಕ್ಕ ಮತ್ತು ಶೇಖರ ಪೂಜಾರಿ ಹಾಗೂ ರಾಧಾ ಯು ದಂಪತಿಗಳಾಗ ಮಗನಾಗಿ 12/9/1963ರಂದು ಈ ಜಗದ ಬೆಳಕು ಕಂಡ ಪ್ರಸಕ್ತ ಹೋಮ್ ಗಾರ್ಡ್ ಡೆಪ್ಟಿ ಕಮಾಂಡೆಂಟ್ ಆಗಿರುವ ಶ್ರೀಯುತ ರಮೇಶ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಸಾಧಕರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯವರಾಗಿದ್ದು ಪ್ರಸ್ತುತ ಮಂಗಳೂರಿನಲ್ಲಿ ವಾಸ್ತವ್ಯವಾಗಿರುವ ಇವರು ಕರ್ನಾಟಕ ಸರ್ಕಾರ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಇಲಾಖೆಯಲ್ಲಿ 1989ರಲ್ಲಿ ಸೇರ್ಪಡೆಯಾಗಿರುತ್ತಾರೆ. ನಾಗರಿಕ ರಕ್ಷಣಾ ಕ್ಷೇತ್ರದಲ್ಲಿ ವಿವಿಧ ತರಬೇತಿಗಳನ್ನು ನ್ಯಾಷನಲ್ ಸಿವಿಲ್ ಡಿಫೆನ್ಸ್ ಕಾಲೇಜು ನಾಗಪುರದಲ್ಲಿ ಪಡೆದು ಹೋಮ್ ಗಾರ್ಡ್ ವಿಭಾಗದಲ್ಲಿ ಸಹಾಯಕ ಬೋಧಕರಾಗಿ ಬಳಿಕ ಬೋಧಕರಾಗಿ ಇವರು ಕೊಡಗು, ಚಿಕ್ಕಮಗಳೂರು, ಬೆಂಗಳೂರು, ರಾಯಚೂರು, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಮಂಗಳೂರು ಜಿಲ್ಲೆಯಲ್ಲಿ ಹಾಗೂ ಹೆಚ್ಚುವರಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಡೆಪ್ಟಿ ಕಮಾಂಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರಾವ್ ಅಲಿಯ ಉದ್ಯಮಿ ಸಿದ್ಧಾರ್ಥ್ ನಾಪತ್ತೆ ಪ್ರಕರಣದಲ್ಲಿ ಮುಂಚಿನ ನ್ಯಾಯಕತ್ಯ ವಹಿಸಿ ಗಮನ ಸೆಳೆದಿರುವ ತಾವು ಕಡಬದಲ್ಲಿ ಹೋಮ್ ಗಾರ್ಡ್ ಕಚೇರಿಯ 20 ವರ್ಷಗಳ ಹಿಂದೆ ಸ್ವಂತ ಕಟ್ಟಡ ನಿವೇಶನ ಹೊಂದುವಲ್ಲಿ ಪ್ರಧಾನ ಕಾರ್ಯಕರ್ತರಾಗಿದ್ದೀರಾ. ಇಲಾಖೆಯಲ್ಲಿ ಸುದೀರ್ಘ 34 ವರ್ಷಗಳ ಸೇವೆಯನ್ನು ಸಲ್ಲಿಸಿರುವ ಇವರ ಅನುಪನ್ನ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಸರ್ಕಾರ 2008ರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ, 2009ರಲ್ಲಿ ಭಾರತ ಸರ್ಕಾರದ ರಾಷ್ಟ್ರಪತಿಯ ಶ್ಲಾಘನೀಯ ಪದಕ, 2018ರಲ್ಲಿ ಭಾರತ ಸರ್ಕಾರದ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಪಡೆದಿರುತ್ತಾರೆ. ತಾವು ವಿವಿಧ ಘನವೆತ್ತ ಸಂಸ್ಥೆಗಳಲ್ಲಿ ರಕ್ಷಣಾ ವಿಭಾಗದ ತರಬೇತುಗಾರರಿಗೂ ಸೇವೆ ಸಲ್ಲಿಸುತ್ತೀರಿ. ತಮ್ಮ ಸೇವೆಯನ್ನು ಪರಿಗಣಿಸಿ 2014ರಲ್ಲಿ ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇವರಿಗೆ ಯುವವಾಹಿನಿ ಸಾಧನ ಸೇರ್ನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. 2018ರಲ್ಲಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯ ಪತ್ರ ಅಭಿನಂದಿಸುತ್ತೀರಿ. ಕಾಯಕ ಕ್ಷೇತ್ರದಲ್ಲಿ ತಾವು ಕಾಠಿಣ್ಯತೆ ಕಂಡರೂ ಹೃದಯದಲ್ಲಿ ಕೋಮಲತೆಯ ವಾಸ್ತವ್ಯ ಭಾವತೆಯನ್ನು ಹೊಂದಿರುತ್ತೀರಿ. ತಾವು ಎಲ್ಲರ ಹಿತವನ್ನು ಬಯಸಿ ಇವನಾರವ ಎಂದೆನಿಸಿಕೊಳ್ಳದೆ ಇವ ನಮ್ಮವ ಎಂದೆನಿಸಿಕೊಂಡಿದ್ದೀರಾ. ತಮ್ಮ ನಿವೃತ್ತಿ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ನಂಬಿದ ಎಲ್ಲ ದೇವರ ಕೃಪೆಯು ತಮಗೆ ತೈಲಧಾರೆಯಂತೆ ಹರಿದು ಬರಲಿ. ಬಾಳು ಬಂಗಾರವಾಗಲಿ ಎಂದರಿಸುತ್ತಾ ನೆರೆದ ಗಣ್ಯರ ಸಮ್ಮುಖದಲ್ಲಿ ಸಂಭ್ರಮದಿಂದ ಸಮರ್ಪಿಸಿದ ಸನ್ಮಾನ ಪತ್ರ ಇದಾಗಿದೆ. ಘಟಕಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ, ಗೃಹ ರಕ್ಷಕ ದಳ, ಉಪ್ಪಿನಂಗಡಿ ಘಟಕ. ಇದೀಗ ಘಟಕದ ವತಿಯಿಂದ ಉಪ್ಪಿನಂಗಡಿ ಘಟಕದಿಂದ ಗೌರವಾನ್ವಿತರಿಗೆ ಸನ್ಮಾನ ಪತ್ರ ಜೊತೆಗೆ ಗೌರವಾರ್ಪಣೆ. ಫಾಸ್ಟ್ ಆಗಿ ಮಾಡಿ ಸರ್. ಓಕೆ, ಆ ನಂತರ ಸುಳ್ಯ ಘಟಕ. ಓಕೆ, ಎಸ್, ಓಕೆ ಓಕೆ, ಸನ್ಮಾನ ಪತ್ರ. ಓಕೆ, ಧನ್ಯವಾದಗಳು. ಯಾವ ನೆಟ್ಟು? ಉಳ್ಳಾಲ. ಎಸ್, ನೆಕ್ಸ್ಟ್ ಉಳ್ಳಾಲ. ಎಸ್, ಬನ್ನಿ. ಹಾಗೆ ಫೋಟೋಕ್ಕೆ ಕಮೆಂಟ್ ಸರ್ ಕೂಡ ಇದ್ದಾರೆ, ಅವರು ಕೂಡ ನಿಲ್ಲಿಸಿ ಇಲ್ಲಿ. ಓಕೆ, ಚಾಲ್ ಮಡ್ಚಿ. ಸುಳ್ಯ, ಪ್ಲೀಸ್ ಕಮ್ ಇನ್ ಸೈಡ್. ಎಸ್, ಸನ್ಮಾನ ಪತ್ರ ಫಲಪುಷ್ಪ ಸ್ಮರಣಿಕೆ ನೀಡಿ
ಉಳ್ಳಾಲ ಘಟಕದಿಂದ ನಮ್ಮೆಲ್ಲರ ಪ್ರೀತಿಯ ಗೌರವಾರ್ಪಣೆ ಬಂಧುಗಳೇ. ಇದೀಗ ಕೊನೆಯ ಗೌರವಾರ್ಪಣೆ ಸುಳ್ಯ ಘಟಕದಿಂದ. ಮುಂಚೆ ಯಾವ ರೀತಿ ಯಥಾಸ್ಥಿತಿಗೆ ತರಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ, ಹೋಗ್ಲಿಕ್ಕಿದ್ದೇವೆ. ಸುಳ್ಯ ಘಟಕದಿಂದ ಆ ಸೈಡಿಗೆ ಹೋಗಿ, ಮಹಿಳೆಯರೆಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆಯಿಂದ ಕೂಡ ಎಲ್ಲ ಬಂಧುಗಳೇ, ಮತ್ತೊಮ್ಮೆ ಇತಿಹಾಸದ ಪುಟದಲ್ಲಿ ಬರೆದಿಡಬೇಕಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ 16 ಘಟಕಗಳಿಂದ ನಿವೃತ್ತರ ಜೀವನಕ್ಕೆ ಶುಭ ಆರೈಕೆಯ ನುಡಿಯೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಗೌರವಾರ್ಪಣೆ. ಯಾರ್ದಿಲ್ಲಲ್ಲ ಬಂಧುಗಳೇ, ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಮಾಂಡೆಂಟ್ ಅವರು ಅತಿಥಿಗಳ ಜೊತೆಗೆ ಗ್ರೂಪ್ ಫೋಟೋವನ್ನು ತೆಗಿಲಿಕ್ಕೆ ಎಲ್ಲ ಈಗಾಗಲೇ ನಾವು ಏನು ಮಾತಾಡಬೇಕಂತ ಗೊತ್ತಾಗಿಲ್ಲ. ಪ್ರತಿಯೊಂದು ಯೂನಿಟ್ನವರು ಕೂಡ ನನ್ನ ನಿವೃತ್ತಿ ಜೀವನದ ಮುಂದೆ ಹೋಗುವಾಗ ಇವತ್ತು ಎಲ್ಲರೂ ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ವಿ. ನನ್ನ ಹೃದಯದಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮುಂದೆ ನಾವು ನಿವೃತ್ತಿ ಆದರೂ ಕೂಡ ಒಂದು ಮನಸ್ಸಲ್ಲಿ ಕೂಡ ಅದು ಉಳಿಯುವಂಥ ಒಂದು ಸಮಾರಂಭ ಕೂಡ ಆಗಿರುತ್ತದೆ. ಮೊಟ್ಟ ಮೊದಲಿಗೆ ನಾನು 1989ರ ಕೆಲಸಕ್ಕೆ ಸೇರುವ ಮೊದಲು ನಮ್ಮ ತಂದೆಯವರು ಲೀಡಿಂಗ್ ಫೈರ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದರು ಫೈರಲ್ಲಿ. ಅವರು 42 ವರ್ಷದಲ್ಲಿ ಲೀಡಿಂಗ್ ಫೈರ್ಮ್ಯಾನ್ ಇದ್ದಾಗ ಬಂಬೋ ಬಜಾರ್ ಅಂತೇಳಿ ಬ್ಯಾಂಗ್ಳೂರಲ್ಲಿ ಫೈರ್ ಆಯಿತು, ದೊಡ್ಡ ಫೈರ್ ಆಯಿತು. ಅದರಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದರು. ನಾನಾಗ 5ನೇ ಕ್ಲಾಸಲ್ಲಿದ್ದೆ. ಇನ್ನು ಸಣ್ಣ 2 ನನ್ನ ತಮ್ಮಂದರು ಮತ್ತು ತಂಗಿದ್ದಿತ್ತು. ಅವರಿಗೆ ಕೂಡ ಆ ಟೈಮಲ್ಲಿ ಗ್ಯಾಲೆಂಟ್ರಿ ಅವಾರ್ಡ್ ಕೂಡ ಬಂತು. ನಮ್ಮ ತಾಯಿಯವರು ಕೂಡ ಅಲ್ಲಿ ಹೋಗಿ ಅದನ್ನು ರಿಸೀವ್ ಮಾಡಿದರು ಸೆಂಟ್ರಲಿಂದ. ನಂತರ ನಾವು ಪ್ರಾಯಕ್ಕೆ ಬಂದಾಗ ನಾವು ನಮ್ಮ ಮಕ್ಕಳು ಸಣ್ಣವರಿದ್ದು, ನಾವು ಕೂಡ ಕಡುಬಡತನದಲ್ಲಿ ಬೆಳೆದು ತಂದೆಯ ಪೆನ್ಷನಲ್ಲೇ ನಾವು ಹುಟ್ಟಿ ಬೆಳೆದವರು. ಹಾಗೆ ನಾವು ಉಡುಪಿಯಲ್ಲಿ ಬೆಳೆದು ನಾನು ನನ್ನದ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದೆ. ಡಿಪ್ಲೊಮಾದಲ್ಲಿ ಇಲೆಕ್ಟ್ರಿಕಲನ್ನು ಮಾಡಿದ್ದೆ. ನಾನು PUC ಆದಮೇಲೆ ಡಿಪ್ಲೊಮಾದಲ್ಲಿ ಇಲೆಕ್ಟ್ರಿಕಲನ್ನು ಡಿಪ್ಲೊಮಾ ಮಾಡಿ ಆಮೇಲೆ ಸ್ವಂತ ಉದ್ಯೋಗವನ್ನು ಮಾಡಿ ಇಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿ ಅದನ್ನು ನಾನು ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೆ. ಅಲ್ಲಿ ನನ್ನದಾದ ಒಂದು ಜಾಬ್ಗಳಿತ್ತು. ತಮ್ಮಂದರು ಕೂಡ ಹೆಚ್ಚು ಬಿಸ್ನೆಸ್ಸಲ್ಲಿ ಇದ್ದರು. ಆಮೇಲೆ ನಿಜಾಮುದ್ದೀನ್ ಅಂತೇಳಿ ಒಬ್ಬರು DGP ಅವರು ಬಂದಿದ್ದಾಗ ಒಂದು ಸಲ ನಾನು ಮೇಜರ್ಗೆ ಬಂದಾಗ ಅವರು ಹೇಳಿದ್ರು ಕೆಲಸ ಬೇಡುವ ಅಂತೇಳಿ ನಮ್ಮ ಮನೆಗೆ ಬಂದಿದ್ದರು. ಬಂದಾಗ ಅದು ಪ್ರೋಟೋಕಾಲ್ ಅಂತೇಳಿ ಉಡುಪಿಯಲ್ಲಿ ಸ್ಟೇಷನ್ ಕೊಟ್ಟು ಅದು ಮೈಸೂರು ಹೋಗಬೇಕು, ಅಲ್ಲಿಂದ ಹೋಗುತ್ತೆ ಅಂತೇಳಿ ನಾವು ನಾರ್ಮಲಾಗಿ ನಾನು ಕೆಲಸ ಮಾಡುವಾಗ ಅದನ್ನು ಅಪ್ಲಿಕೇಶನ್ ಕೊಟ್ಟಿದ್ದೆ. ಒಂದು 4 ವರ್ಷ ಬರಲಿಲ್ಲ, ಅದು ಏನಾಯ್ತದ್ದು ಗೊತ್ತಿಲ್ಲ. ಅಲ್ಲಿ ಮುಂದೆ DGP ಅವರು KV ಬಾಲಕೃಷ್ಣ ಬಂದಾಗ ಟೈಮಲ್ಲಿ ಒಂದು 4 ವರ್ಷ ನಂತರ ಅಂತಲ್ಲಿ ಪುನಃ ಕರೆದಿದ್ದರು ಕೆಲಸ ಬೇಡ ಅಂತೇಳಿ. ಪುನಃ ನಮ್ಮ ಮನೆಗೆ ಸ್ಟೇಷನಿಂದ ಬಂದಿದ್ದರು, ಕೆಲಸ ಬೇಡ ಅಂತ ಕೇಳಿದ್ರು. ಆವಾಗ ನಾನು ಸ್ವಲ್ಪ ಮೆಚೂರ್ ಆಗಿದ್ದೆ, ಸ್ವಲ್ಪ ಬ್ಯಾಂಗ್ಳೂರಿಗೆಲ್ಲ ಓಡಾಡ್ತಿದ್ದೆ. ಕೆಲಸದ ಈ ಎಕ್ವಿಪ್ಮೆಂಟ್ಸ್ಗಳನ್ನು ತರಲಿಕ್ಕೆ ಬೇರೆ ಬೇರೆ ಕಾರಣದಿಂದ ತರ್ತಿದ್ದೆ. ಇದು ಯಾಕೆ ಪದೇ ಪದೇ ಕೇಳ್ತಾರೆ, ನಾನು ಹೇಗೂ ಬ್ಯಾಂಗ್ಳೂರ್ ಹೋಗ್ತೇನೆ. ಆವಾಗ ರಸೀದ್ ಅಂತೇಳಿ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಸ್ ಮಂಗಳೂರಿದ್ದು, ನಾನು ಹೋಗ್ತಾ ಇದ್ದೇನೆ ಬ್ಯಾಂಗ್ಳೂರಿಗೆ. ಆಫೀಸಿಗೆ ಯಾರು ಹೋಗೋರಿದ್ರಲ್ಲ ಒಬ್ಬರು ಕಲಿಸ್ಕೊಟ್ರು. ಹಾಗೆ ನಾನು ಅಲ್ಲಿ ಹೋಗಿದ್ದೆ. ನನಗೆ ತಾಯಿಯವರು ಅಂತೇಳಿದ್ರೆ ಈ ನಮ್ಮ ತಂದೆಯವರಲ್ಲಿ ನಿಧನ ಹೊಂದಿರೋದ್ರಿಂದ ಸ್ವಲ್ಪ ಅಗ್ನಿಶಾಮಕ ಇಲಾಖೆ ಅಂತ ಫೈರ್ ಅಂತೇಳಿ ಸ್ವಲ್ಪ ಭಯ ಇತ್ತು. ಹಾಗಾಗಿ ತಾಯಿಯವರಿಗೆ ಕೂಡ ಆ ಡಿಪಾರ್ಟ್ಮೆಂಟ್ ಬೇಡ ಅಂತೇಳಿ ನನಗೆ ಕೂಡ ಅಷ್ಟು ಆಸಕ್ತಿ ಇಲ್ಲ. ಮತ್ತು ಯಾರು ಕೂಡ ಈಗ ಹೋಗ್ಬೇಕಂತೇಳಿ ಮಾರ್ಗದರ್ಶನ ನಮ್ಮದೇ ಒಂದು ಧ್ಯೇಯದಲ್ಲಿ ಹೋಗ್ತಿದ್ದು.
89ರಲ್ಲಿ ಹಾಗೆ ಕಚೇರಿಗೆ ಹೋಗಿದ್ದೆ, ಬಾಲಕೃಷ್ಣ ಹೋಗಿದ್ದು. ಅಲ್ಲಿ ಏನಪ್ಪ ಕೆಲಸ ಬೇಡ ಅಂತ ಕೊಟ್ಟಿದ್ದರು ಸಹ 5 ವರ್ಷ ಮುಂದೆ. ಅದು ಏನಾಗಿದ್ದು ಗೊತ್ತಿಲ್ಲ, ಅಂದರೆ ಹುಡುಕಿದ್ರು ಯಾವುದೇ ನನ್ನ ಅಪ್ಲಿಕೇಶನ್ ಅಲ್ಲಿ ಇರಲಿಲ್ಲ. ಈಗ ಬೇಡ ಕೇಳಿದ್ರೆ ಹಾಗೆ ಅಲ್ಲಿ ಎದುರುಗಡೆ ನನಗೆ ಕಾಣಿದ್ದು ಅಂತ ಹೇಳಿದರೆ, ಅಲ್ಲಿ ನನಗೆ ಹೋಮ್ ಗಾರ್ಡ್ಸ್ ಅಂತೇಳಿ ಗೊತ್ತಿಲ್ಲ ನಿಜವಾಗಿ. ಆ ಟೈಮಲ್ಲಿ ನನಗೆ ಹೋಮ್ ಗಾರ್ಡ್ಸ್ ಏನಂತ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯನ್ನು ನೋಡಿರ್ತೇವೆ, ಫೈರ್ ಇಲಾಖೆಯನ್ನು ನೋಡಿರ್ತೇವೆ. ದೊಡ್ಡದಾಗಿ ಆರಕ್ಷಕ ಮಹಾನಿರ್ದೇಶಕರು, ಅಗ್ನಿಶಾಮಕಗಳು, ಹೋಮ್ ಗಾರ್ಡ್ ಮತ್ತು ಅಬಕಾರಿ ಇಲಾಖೆ ಒಬ್ಬರು ಇದು DGP. ಆವಾಗ ಅಬಕಾರಿ ಇಲಾಖೆ ಕೂಡ DGP ಆಗಿದ್ದರು. ಆಗ ಕರೆದು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಅವರು ಅಮೌಂಟ್ ಕೊಟ್ಟರು. ಅವರಿಗೆ ಮತ್ತೆ ಗೊತ್ತಾಯಿತು ಬಾಲಕೃಷ್ಣದವರು ವಿಟ್ಲದವರು DGP ಅವರು. ಅವರಿಗೆ ಕೊಡಬೇಕಂತ ಛಲ ಇತ್ತು. ಬೆಳಿಗ್ಗೆ ಒಂದು ಸಲ ನೋಡಿದ್ದು, ಹುಡುಕಿದ್ದು ಸಿಕ್ಕಿಲ್ಲ. ಆಮೇಲೆ ಕಾರವಾರಕ್ಕೆ STC ಆಗಿ ನನಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದೆ. ನನಗೆ ಹೋಗ್ಲಿಕ್ಕೆ ಆಗೋಲ್ಲ ಸರ್, ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಕೆಲಸ ಬೇಡ. ನಾವು ಹುಡುಕಿದ್ರು. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹಣ ಕೊಟ್ಟರು, ಸಾಯಂಕಾಲ ಟ್ರೈನ್ ಕೊಟ್ಟರು. ಮತ್ತೆ ನಾನು ಕೇಳಿದೆ ಯಾಕೆ ಇದ್ರಲ್ಲಿ ಕೊಡ್ತಾರೆ. ಮತ್ತೆ ಅವ್ರು ನೋಡುವಾಗ ಅವ್ರು ಇಟ್ಟದವ್ರು ಊರು, ಅವರಿಗೆ ಒಂದು ಬಗ್ಗೆ ಕೆಲಸ ಕೊಡಬೇಕಂತ ಆಸಕ್ತಿ ಇತ್ತು, ಏನಾದ್ರು ಮಾಡಬೇಕಂತ. ಆವಾಗ ಅವರು ಅಷ್ಟೇನು ಇನ್ಸ್ಟ್ರಕ್ಟರ್ ಅಂತ ಹೇಳೋದು. ನನಗೆ ಇನ್ಸ್ಟ್ರಕ್ಟರ್ ಅಂತ ಪದವೇ ಕೇಳಿಲ್ಲ. ಇದು ಯಾವುದೊಂದು ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೇಳಿ ನಾನು ಜಾಯ್ನ್ ಆಗಿದೆ 89ರಲ್ಲಿ. ಬಂದು ಆಫೀಸ್ ಬಂದು ರಿಪೋರ್ಟ್ ಮಾಡಿದ್ದೆ. ಅಂದಿನ ಡೆಪ್ಟಿ ಕಮಾಂಡ್ ಅವರು ಪಾಪ ದಿವಂಗತರಾಗಿದ್ದೆ, ರಾಮಚಂದ್ರ ಸಿಂಗ್ ಅಂತ ಇದ್ದರು. ನಮ್ಮ ಈಗ ಸಮರವನ್ನು ಉಪಸ್ಥಿತರಂಥ ನಮ್ಮ ಡೆಪ್ಟಿ ಕಮಾಂಡ್ ಆಗಿರುವಂಥ ಶ್ರೀ ವಿ ಪುರುಷೋತ್ತಮರಿದ್ದರು. ಹಾಗಾಗಿ ಅಲ್ಲಿ ಬಂದು ಸೇರಿದೆ. ಅವರ ಸಹಕಾರ ಎಲ್ಲ ಪ್ರೋತ್ಸಾಹದಿಂದ ಆವಾಗ 2 ಜಿಲ್ಲೆ ಹೊಂದಿರೋದ್ರಿಂದ ಮೊದಲೇ ಹೇಳಿದ್ರು ನಿಮಗೆ ಹೆಡ್ ಕ್ವಾರ್ಟರ್ಸ್ ಉಡುಪಿ ಕೊಡ್ತಾರೆ ಅಂತೇಳಿ. ಅದು ಕೂಡ ಉಡುಪಿ ಕೊಡ್ತಾರೆ ಅಂತ ಹೇಳಿದ್ರು. ಏನಂತ ಗೊತ್ತಿರಲಿಲ್ಲ. ಆವಾಗ ಹೆಡ್ ಕ್ವಾರ್ಟರ್ಸ್ ಅಂತ ಉಡುಪಿ ಇತ್ತು, ಇನ್ನೊಂದು ಹೆಡ್ ಕ್ವಾರ್ಟರ್ಸ್ ಪುತ್ತೂರಲ್ಲಿದ್ದಲ್ಲ ಸರ್, ಶಿವಸಮ್ಮಂತರು ಆ ಕಡೆ ಇದ್ದರು. ನಾನು ಉಡುಪಿಯನ್ನು ಆ ಭಾಗದಲ್ಲಿ ನೋಡ್ತಿದ್ದೆ, ಆ ಎಲ್ಲ ಎಂಟುಗಳನ್ನು ನೋಡ್ತಿದ್ದೆ. ಆಮೇಲೆ ಅಲ್ಲಿ ಒಂದು ಆಫೀಸ್ ಕೂಡ ಇತ್ತು ಉಡುಪಿಯಲ್ಲಿ. ಇವರ ಸಹಕಾರ ಇತ್ತು, ಪ್ರೋತ್ಸಾಹ ಇತ್ತು. ಹಾಗೆ ಮುಂದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಬರ್ತಾ ಮತ್ತೆ ಯೂನಿಟ್ಗೆ ಹೋಗ್ಲಿಕ್ಕೆ ಹೇಳಿದರು. ಯೂನಿಟ್ಗೆ ಹೋಗುವಾಗ ಮತ್ತೆ ಸ್ವಲ್ಪ ನನಗೆ ಹೋಮ್ ಗಾರ್ಡ್ಸ್ ಏನಂತೆಲ್ಲ ಗೊತ್ತಾಯಿತು. ಅಂದರೆ ನಾವು ಪ್ಯೂರ್ಲಿ ಆಗಿ ಅವರೊಟ್ಟಿಗೆ ಸೇರಬೇಕು, ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತೇಳಿ ಅಷ್ಟೊತ್ತಿಗೆ ನನ್ನ ಬಿಸ್ನೆಸ್ಸನ್ನೆಲ್ಲ ಅದನ್ನು ಮುಗಿಸಿ ಕ್ಲೋಸ್ ಮಾಡಿದ್ದೆ. ಆಮೇಲೆ ಸರ್ವಿಸ್ ಬರ್ತಾ ಆಗಿತ್ತು. ನನಗೆ ಖುಷಿ ಬಂದಿರುವಂಥ ಸರ್ವಿಸ್, ಡಿಪಾರ್ಟ್ಮೆಂಟಿಗೆ ಕಷ್ಟಗಳು ಇರ್ಬೋದು, ಖುಷಿ ಬಂದಿರೋ ಸರ್ವಿಸ್ ಇವತ್ತಿಗೆ ಅದು ತುಂಬ ವರ್ಷ ಆದಮೇಲೆ, ಒಂದು 5-6 ವರ್ಷ ಆದಮೇಲೆ ಮತ್ತೆ ನನಗೆ ಅದು ಮನದಟ್ಟಾಯಿತು. ಯಾಕೆ ಮನದಟ್ಟಾಯಿತು ಅಂತ ಹೇಳಿದರೆ, ಬೇರೆ ಇಲಾಖೆಗಳು ಯಾವುದೇ ನಾವು ಸರ್ಕಾರಿ ಇಲಾಖೆಯಲ್ಲಿ ಮಾಡಬೇಕಾದ್ರೆ ಅದು ಎಲ್ಲ ಸರ್ಕಾರಿ ನೌಕರರು ಇರ್ತಾರೆ. ಬಟ್ ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲರೂ ನಿಮ್ಮ ಹಾಗೆ ಎಲ್ಲರೂ ವಾಲಂಟ್ರಿಯಾಗಿ ನಮಗೆ ಒಂದು ಪರಿಚಯ ಆಗ್ತದೆ. ನಾವು ಯಾವ ಜಿಲ್ಲೆಗೆ ಹೋದ್ರು, ಒಂದು 10 ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನಿಮ್ಮಾಗೆ ಎಲ್ಲರೂ ಹೊರಗಿಂದ ಬರ್ತಾರೆ, ಅವರ ಪರಿಚಯ ಆಗ್ತಾರೆ, ಅವರ ಕುಟುಂಬಸ್ಥರ ಪರಿಚಯ ಆಗ್ತದೆ, ಹೊಸಬರು ಬರ್ತದೆ. ಇದು ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ. ಕರ್ತವ್ಯ ಬೇರೆ ಮತ್ತು ಅವಕಾಶಗಳು ಬೇರೆ. ಅವಕಾಶಗಳು ಸಿಕ್ಕಿತ್ತು. ಯಾಕೆ ನಿಮ್ಮೊಟ್ಟಿಗೆ ಮಾತಾಡೋದು, ನಿಮ್ಮ ಸಂಪರ್ಕಗಳು, ನಿಮ್ಮ ಘಟಕ ಹೋಗೋದು, ಅಲ್ಲಿ ಹೊಸಬರು ಬರ್ತಾರೆ, ಹಳೆಯವರು ಹೋಗಿರ್ತಾರೆ, ಎಲ್ಲ ಮಾತಾಡುವಂಥ ಅವಕಾಶ ಈ ಡಿಪಾರ್ಟ್ಮೆಂಟ್ ಒಳ್ಳೆ ಅವಕಾಶ ಸಿಕ್ಕಿತ್ತು. ಮತ್ತು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು. ನಮ್ಮ ನಾಲೆಜನ್ನು ಶೇರ್ ಮಾಡಿಕೊಳ್ಳೋದು ಹಾಗೆ ಬರ್ತಾ ಇತ್ತು. ಆ ಕೆಲಸಗಳು ಹಾಗೆ ಮಾಡ್ತಾ ಅಂದಿನ ನಾನು ಸೇರುವಾಗ ಆರೂರು ಭಾಸ್ಕರ್ ಅವರು ಜಿಲ್ಲಾ ಕಮಾಂಡ್ ಆಗಿದ್ದರು. ಅದರ ನಂತರ ಡಾಕ್ಟರ್ ಶಿವಪ್ರಸಾದ್ ರೈ ಅಂತೇಳಿ ಕಮಾಂಡ್. ಅವರು ಹೆಚ್ಚು ಕಾಲ ಅವರ ಜೊತೆಯಲ್ಲಿ 10 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಕೆಲಸ ಮಾಡಿದೆ. ಅವರ ಕೂಡ ಸಹಕಾರ ಇತ್ತು. ಆಮೇಲೆ ಡಾಕ್ಟರ್ ವಿದ್ಯಾಧರ ಶೆಟ್ಟಿ ಅಂತ ಬಂದರು. ಅವರ ನಂತರ ಒಂದು 2-3 ಜನ ADCSP ಕೂಡ ಮಾಡಿದರು. ಈಗ ನಮ್ಮ ಪ್ರಸ್ತುತ ನಮ್ಮ ಜೊತೆಯಲ್ಲಿರುವಂಥವರು ಡಾಕ್ಟರ್ ಮುರಳಿ ಚೌಂತ್ರ. ಅವರ ಜೊತೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ 8 ವರ್ಷ ನಂತರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ನನಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆಫೀಸ್ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಈಗ ತಾನೇ ಎಲ್ಲರೂ ಹಿರಿಯರು ಹೇಳಿದಾಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅದು ಆಫೀಸಿನ ಕೆಲಸದಲ್ಲಿ ನಾವು ಮಾತುಗಳು ಇರ್ತದೆ. ಆದರೆ ನಮಗೆ ಜಿಲ್ಲಾ ಕಮಾಂಡ್ ಅವರು ಎಲ್ಲ ರೀತಿಯನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನಿಲ್ಲ. ಕಚೇರಿಯಲ್ಲಿ ಎಲ್ಲ ರೀತಿಯನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಅವರು ಇದ್ದಾರೆ. ಇನ್ನು ಮುಂದೆ ಕೂಡ ಅವರ ಸ್ನೇಹ ಕೂಡ ನಮ್ಗೆ ಕೂಡ ಅದೇ ಥರ ಮುಂದುವರುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಹಿರಿಯರು ಕೂಡ ಎಲ್ಲ ಇದ್ದಾರೆ. ಹಾಗೆ ಸರ್ವಿಸ್ ಮಾಡ್ತಾ ನಾವು ಒಂದೊಂದು ಸಲ ಏನಾಗುತ್ತೆ, ಸರ್ವಿಸ್ ಮಾಡುವಾಗ ನಮ್ಮ DGP ಅವರು ಅವರ ಆದೇಶಗಳು ಇರ್ತದೆ. ಇಲ್ಲಿ ಪೊಲೀಸ್ ಆಯುಕ್ತರು ಇರ್ತಾರೆ, ಒಬ್ಬರು ಪೊಲೀಸ್ SP ಅವರು ಇರ್ತಾರೆ. ಹಾಗೆ ಜಿಲ್ಲೆಯಿಂದ ಕೆಲವೊಂದು ಒತ್ತಡಗಳು ಇರ್ತದೆ. ಆ ಒತ್ತಡಗಳು ಬಂದಾಗ ನಾವು ಸಹಜವಾಗಿ ಆ ರೂಲ್ಗಳನ್ನು, ಪ್ರೋಟೋಕಾಲನ್ನು ಫಾಲೋ ಮಾಡುವಾಗ ಕೆಲವು ಮಾತುಗಳು ಬರ್ತದೆ, ಕೆಲವು ಮಾತುಗಳು ಇಲ್ಲದಿರ್ಬೋದು. ಆ ಮಾತುಗಳು ಬಂದಾಗ ಅದು ವೈಯಕ್ತಿಕವಾಗಿ ಇರದೆ ಆ ಡಿಪಾರ್ಟ್ಮೆಂಟನ್ನು ಒಂದು ರೂಲನ್ನು ತಗೊಳ್ಳಬೇಕಾದ್ರೆ ನಾವು ಅದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮದು ಕರ್ತವ್ಯ. ನಾವೊಂದು ತರಬೇತಿ ಮಾಡಿ ನಾವು ಆ ಹುದ್ದೆಗೆ ಬಂದಾಗ ಸರ್ಕಾರದ ರೂಲ್ಗಳನ್ನು, ಆಫೀಸರ್ಸ್ ಬರುವಂಥ ರೂಲ್ಗಳನ್ನು, ಕಚೇರಿಯಲ್ಲಿ ಏನು ಇರ್ತದೆ ಅದನ್ನು ನಾವು ಹುಡುಗರಿಗೆ ತಿಳಿಸೋದು ನಮ್ಮದು ಆದ್ಯ ಕರ್ತವ್ಯ ಇರ್ತದೆ. ಅದು ಚೆನ್ನಾಗಿ ಕೆಲಸ ಇರ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ತೊಂದರೆಗಳು ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ತಪ್ಪು ಹಾಗೆ ಮಾಡಿರ್ತಾರೆ. ಆ ತಪ್ಪುಗಳು ನನ್ನಿಂದ ಕೂಡ ಆಗಿರ್ಬೋದು. ದಯವಿಟ್ಟು ಈ ಸಮಾರಂಭದಲ್ಲಿ ಎಲ್ಲ ಉಪಸ್ಥಿತರು ಎಲ್ಲರೂ ಕೇಳುವುಗಳಂದರೆ ಆ ತಪ್ಪುಗಳು ಏನಾಗಿದೆ ದಯವಿಟ್ಟು ಶ್ರಮಿಸಬೇಕು ಅಂತೇಳಿ ನಾನು ನಿಮ್ಮಲ್ಲೇ ಕೋರ್ತೇನೆ. ಹಾಗೆ ಇಷ್ಟು ವರ್ಷಗಳು ನಾವು ಏನು ತರಬೇತಿ ಮಾಡಿದ್ದೇವೆ, ಏನು ಅವಾರ್ಡ್ ತಗೊಂಡಿದ್ದೇವೆ,
ಅದು ಯಾರಿಂದ ಸಾಧ್ಯ ಆಗುತ್ತೆ? ನಾವು ನಿಮ್ಮಲ್ಲಿ ಜೊತೆಯಲ್ಲಿ ಸರ್ವಿಸ್ ಮಾಡಿದಾಗ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದ್ದಾಗ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರೋತ್ಸಾಹ ಕೂಡ 34 ವರ್ಷದಿಂದ ಕೂಡ ಅತಿ ಹೆಚ್ಚು ನಾನು ಕೆಲಸ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ನಮಗೆ ಪ್ರೋತ್ಸಾಹ ಮಾಡಿದವರು ಎಲ್ಲ ಗ್ರಾರಕ್ಷಕರು, ಎಲ್ಲ ಹಿರಿಯ ಗ್ರಾರಕ್ಷಕರು ಮತ್ತು ಎಲ್ಲ ಗ್ರಾರಕ್ಷಕಿಯರು ಎಲ್ಲ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಈ ಪ್ರೋತ್ಸಾಹ ಮಾಡಿದಾಗೆ ನನಗೆ ಮುಂದೆ ಜೀವ ಅದನ್ನು ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಿವೃತ್ತಿ ಅಂತ ಹೇಳೋದು ಒಂದು ಸರ್ವೀಸಲ್ಲಿ ನಿವೃತ್ತಿ ಆಗಲೇಬೇಕು. ಅದು ನಿವೃತ್ತಿ ನಂತರ ನಮಗೆ ಒಂದು ಇದು ಇರೋದಿಲ್ಲ, ಯಾವುದು ಇಂಥ ಒಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ. ಆದರೆ ಮುಂದಿನ ನಮ್ಮ ಏನು ಸಂಬಂಧ ಹಾಗೆ ಕಂಟಿನ್ಯೂ ಹೋಗುತ್ತೆ. ನಾವು ಆಫೀಸಿಗೆ ಬರ್ತಾ ಇರ್ತೇವೆ, ನಮ್ಮ ಸಮಾದೇಶಿ ಇರ್ತಾರೆ, ಕಚೇರಿ ವರ್ಗದವರು ಇರ್ತಾರೆ, ನೀವು ಕೂಡ ಸಿಗ್ತೀರಲ್ಲಿ, ಎಲ್ಲಿಯಾದರೂ ಸಿಗ್ತೀರಿ, ನಾವು ಮಾತಾಡೋ ಸಂಬಂಧಗಳು ಇರ್ತದೆ. ನಮ್ಮ ದೇವರು ಇವತ್ತವರೆಗೆ ಆರೋಗ್ಯ ಕೊಟ್ಟರೆ ಮುಂದೆ ಆರೋಗ್ಯ ಕೊಟ್ಟರು ಕೂಡ, ಹೀಗೆ ತಾನೇ ಸಂತೋಷ್ ಕುಮಾರ್ ಅವರು ಹೇಳಿದರು, ನಾವು ಇನ್ನೂ ಆರೋಗ್ಯ ಕೊಟ್ಟರೆ ನಾವು ಕೂಡ ಕೆಲಸ ನಮಗೆ ಸಹ ಮಾಡಲೇಬೇಕಾಗುತ್ತೆ, ಎಲ್ಲ ಹೋಗಬೇಕಾಗುತ್ತೆ, ತರಬೇತಿ ಹೋಗಿದೆ. ಅದು ಒಂದು ಪ್ರೋಟೋಕಾಲ್ ಅಂತ ಇರೋದಿಲ್ಲ. ಈ ಸರ್ವಿಸಲ್ಲಿ ಏನಿರ್ತದೆ, ಒಂದು ರೂಲ್ಸು ಪ್ರೋಟೋಕಾಲ್ ಅಂತ ಇರ್ತದೆ. ಆ ಸರ್ವಿಸ್ ಪ್ರೋಟೋಕಾಲ್ ಇರುವಾಗ ಮಾಡಬೇಕು. ಇನ್ನು ನಾವು ಫ್ರೀ ಆಗಿರ್ತೇವೆ, ನಿಮ್ಮ ಸಹಕಾರಿ ಇರ್ತದೆ, ಎಲ್ಲರೂ ನಾನು ನಿಮ್ಮನ್ನೇ ಕೇಳ್ತೇವೆ. ನಾವೇ ಇನ್ನು ಮುಂದಕ್ಕೆ ಎಲ್ಲಾದರೂ ದೇವಸ್ಥಾನ ಬಂದಾಗ ನೀವು ಅಲ್ಲಿ ಡ್ಯೂಟಿಯಲ್ಲಿ ಇರ್ತದೆ, ದಯವಿಟ್ಟು ನೋಡಿ ಮಾತಾಡಿ, ನಮ್ಮನ್ನು ಒಳಗೆ ಕರ್ಕೊಂಡೋಗಿ ದೇವರ ದರ್ಶನ ಮಾಡಿಸಿ. ಇಲ್ಲಿವರೆಗೆ ನಿಮ್ಮನ್ನು ಹೇಳ್ತಿದ್ದೆ, ನೀವು ಅಲ್ಲಿ ಇರಬೇಕು, ಅಲ್ಲಿ ಪೂಜೆ ಮಾಡಬೇಕು, ಇವರನ್ನು ಕೇಳಬೇಕಂತ ಹೇಳ್ತಿದ್ದೆವು. ಇನ್ನು ಮುಂದೆ ನಾನು ಹಾಗೆ ಹೇಳುವಾಗಿಲ್ಲ, ನಾವು ಬರ್ತಿದ್ದೇವೆ, ದಯವಿಟ್ಟು ನಮಗೆ ಕರ್ಕೊಂಡೋಗಿ ಅಂತ ಹೇಳ್ಬೋದು. ದಯವಿಟ್ಟು ನಮಗೆ ಸಹಕಾರ ಕೊಡಿ. ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಒಳ್ಳೆ ರೀತಿಯ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಜಿಲ್ಲಾ ಸಮಾದೇಶದ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ಲರ ಕಡೆಯಿಂದ ನನಗೆ ಸನ್ಮಾನವನ್ನು ಮಾಡಿದ್ದೀರಿ. ದಯವಿಟ್ಟು ಎಲ್ಲರಿಗೂ ನಾನು ವಂದನೆ ಕಳಿಸ್ತೇನೆ. ಸ್ಪೆಷಲಾಗಿ ಜಿಲ್ಲಾ ಕಮ್ಯುನಿಟಿವರೆಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ನಿವೃತ್ತಿಯ ಸಮಾರಂಭದ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಘಟಕದ ಎಲ್ಲ ಸದಸ್ಯರ ಒಂದು ಒಕ್ಕೊಲಿನ ಅಭಿಪ್ರಾಯ ಅದು ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳುತ್ತಾ, ಬಹುಶಃ ಬರೀ ಚೆನ್ನಾಗಿ ಜಿಲ್ಲಾ ಸಮಾದೇಶರು ಅತ್ಯುನ್ನತವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳುತ್ತಾ, ಬರೀ ಚೆನ್ನಾಗಿ ಅನಿಸಿಕೆ ವ್ಯಕ್ತಪಡಿಸಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಈ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಇಡೀ ಜಿಲ್ಲೆಯ ಬಹುಶಃ ಬಂಧುಗಳೇ, ನಾವು ಒಮ್ಮೆ ಕಮಾಂಡೆಂಟರನ್ನ ಅಲ್ಲಿಂದ ಕೂತು ನೋಡಿದಾಗ ಅವರ ಇವತ್ತು ಮುಖದ ಅವಲೋಕನ ನೋಡಿದಾಗ ನಮಗೆ ಖಂಡಿತವಾಗಿಯೂ ಒಂದು ಬೇಸರ ಕೂಡ. ಯಾಕೆ ಅಂತ ಹೇಳಿದರೆ, ಬಹುಶಃ ಡೆಪ್ಟಿ ಕಮಾಂಡೆಂಟ್ ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ, ಸಮಾದೇಶರು ಗೌರವ ಸ್ಥಾನ ಹುದ್ದೆಯಲ್ಲಿದ್ದರೂ ಕೂಡ, ಆಡಳಿತ ವ್ಯವಸ್ಥೆಯಲ್ಲಿ ಅದು ಯಾವ ರೀತಿ ಆಗಬೇಕಾದ ಆ ರೀತಿ ಆಗಲೇಬೇಕು. ಬಹುಶಃ ಈಗ ಆಚೆ ಕಮಾಂಡೆಂಟ್ ಅವರಿಗೆ ಆಚೆ ಇಲ್ಲ, ರೈಟ್ ಇಲ್ಲ, ಲೆಫ್ಟ್ ಇಲ್ಲ, ಅವರು ಒಬ್ಬರೇ. ಯಾಕೆಂತ ಹೇಳಿದ್ರೆ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು ಬಂಧುಗಳೇ. ಸರ್ಕಾರದ ವತಿಯಿಂದ ಯಾರು ಇಲ್ಲದಿದ್ದರೂ ಕೂಡ ಅದನ್ನು ಮುನ್ನಡೆಸಲಿಕ್ಕೆ ಕಷ್ಟ ಸಾಧ್ಯ, ಅವರೊಬ್ಬರಿಂದ ಖಂಡಿತ ಸಾಧ್ಯ ಇಲ್ಲ. ಬಹುಶಃ ಅವರ ಯೋಚನೆ, ಅಪ್ಪ ನಾನು ಇವತ್ತಿನಿಂದ ಇನ್ನು ಮುಂದೆ ನಾಳೆಯಿಂದ ನಾನು ಏನು ಮಾಡೋದು ಅಂತೇಳಿ ಬಹುಶಃ ನಾನು ಅವರನ್ನು ಬೆಳಿಗ್ಗೆಯಿಂದ ಬಹಳಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಬಂಧುಗಳೇ. ಅವರ ಆ ಹಾವಭಾವವನ್ನು ನಾನು ಬಹಳಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಬಹುಶಃ ಖಂಡಿತ ಅದು ಇರೋದಕ್ಕೆ ನಾವು ಯಾರಿದ್ರು ಕೂಡ ನಮಗೆ ಕೂಡ ಅದೇ ರೀತಿ ಆಗುವಂಥದ್ದು. ಬಹುಶಃ ಏನೇ ಇರಲಿ ಸರ್, ನಿಮ್ಮೊಂದಿಗೆ ಖಂಡಿತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಘಟಕಾಧಿಕಾರಿಗಳು ನಾವಿದ್ದೇವೆ, ನಾವೆಲ್ಲ ಘಟಕದ ಸಿಬ್ಬಂದಿಗಳು ನಿಮ್ಮ ಜೊತೆ ಇದ್ದೇವೆ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿಮಗೆ ಸಹಕಾರ ಬೇಕಾ ಖಂಡಿತವಾಗಿ ಪ್ರಾಮಾಣಿಕವಾಗಿ ಕೊಡಲಿಕ್ಕೆ ನಾವು ಸದಾ ಸಿದ್ಧರು ಅಂತ ಹೇಳ್ತಾ, ಇದೀಗ ಘನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಸಮಾದೇಶರು ನಮ್ಮ ಮುಂದೆ ಇದೀಗ. ನೋವು ಇದೆ, ಖುಷಿನೂ ಇದೆ. ನಾನು ಮೊದಲಾಗಿ ರಮೇಶ್ ಅವರಿಗೆ ಗೃಹ ರಕ್ಷಕ ಇಲಾಖೆ ಕಡೆಯಿಂದ ಧನ್ಯವಾದ ಮತ್ತು ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ, ನಾನು ಜನವರಿ 6, 2015 ಗೃಹ ರಕ್ಷಕ ಇಲಾಖೆಗೆ ಸೇರಿಕೊಂಡಾಗ ನಾನು ಒಬ್ಬ ಸಾಮಾನ್ಯ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ವೃತ್ತಿಯಲ್ಲಿ ವೈದ್ಯನಾದರೂ ಸಹ ಸ್ವಂತ ಕೆಲಸಗಳನ್ನು ಪ್ರೈವೇಟಾಗಿ ಮಾಡ್ತಾ ಇದ್ದೆ. ಸರ್ಕಾರಿ ಇಲಾಖೆಯ ಕಾನೂನು ಕಟ್ಟಳೆಗಳು, ಪ್ರೋಟೋಕಾಲ್ಗಳು ನಮಗೇನು ಗೊತ್ತಿರೋದಿಲ್ಲ. ಸರ್ಕಾರಿ ಪ್ರೋಟೋಕಾಲ್ನಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನೆಲ್ಲ ನಾವು ಪ್ರೋಟೋಕಾಲ್ಗಳನ್ನು ಚೌಕಟ್ಟನ್ನು ಮೀರದೆ ನಾವು ಮಾಡಬೇಕಾಗತ್ತೆ. ಇಲ್ಲಿ ಹೈರಾರ್ಕಿ ಅಂತ ಇರುತ್ತೆ, ಅದನ್ನೆಲ್ಲ ಪಾಲಿಸ್ಕೊಂಡು ಮಾಡಬೇಕು. ಸೊ ನಾನು ಬಂದಾಗ ಅತ್ಯಂತ ರಾ ಆಗಿ ಬಂದಿದ್ದೆ, ನನಗೇನು ವಿಷಯ ಗೊತ್ತಿರಲಿಲ್ಲ. ನಾನು ಬಂದಾಗ ಡೆಪ್ಯೂಟಿ ಕಮಾಂಡೆಂಟ್ ಆಗಿ ಇವರು ಪುರುಷೋತ್ತಮ್ ಅವರಿದ್ದರು. ನನಗೆ ಅಧಿಕಾರ ಸಿಕ್ಕಿದ ಕೂಡಲೇ ಫಸ್ಟ್ ಫೋನ್ ಬಂದದ್ದು ಅವರದ್ದೇ. ನಾನು ಸುಬ್ರಹ್ಮಣ್ಯದಲ್ಲಿದ್ದೀನಿ ಸರ್, ಎಲ್ಲಿದ್ದೀರಿ, ಯಾವಾಗ ರಿಪೋರ್ಟ್ ಆಗ್ತೀರಾ ಅಂತ ಕೇಳಿದರು. ಆನಂತರ ಅವರು ತುಂಬ ಸ್ಟ್ರಿಕ್ಟ್, ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಕಲಿತೆ. ಆನಂತರ ರಮೇಶ್ ಅವರು ಬಂದರು. ಇಲಾಖೆಯ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಗಳನ್ನು ನಾನು ಅವರಿಂದ ಚೆನ್ನಾಗಿ ಕಲ್ತಿದ್ದೇನೆ. ಇದೊಂದು ರೀತಿಯ ನನಗೆ ಒಂದು ಲರ್ನಿಂಗ್ ಕರ್ವ್. ಈ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ನಾವೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಹೇಗೆ ವರ್ತಿಸಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಪ್ರತಿಯೊಂದನ್ನು ಸಹ ರಮೇಶ್ ನನಗೆ
ಅಚ್ಚುಕಟ್ಟಾಗಿ ಹೇಳ್ಕೊಟ್ರು. ಇನ್ಫ್ಯಾಕ್ಟ್ ಹೇಗೆ ನಿಲ್ಲಬೇಕು, ಹೇಗೆ ಸಲ್ಯೂಟ್ ಹೊಡಿಬೇಕು, ಹೇಗೆ ಅಧಿಕಾರಿಗಳನ್ನು ಸ್ವೀಕರಿಸಬೇಕು, ಪ್ರತಿಯೊಂದನ್ನು ಸಹ ಅವರು ನನ್ನನ್ನು ಯೂನಿಫಾರ್ಮ್ ಹಾಕಿಸಿ ಫಸ್ಟ್ ಯೂನಿಫಾರ್ಮ್ ನಮ್ಮ ರೇಮಂಡ್ ಶೋರೂಮಿಗೆ ಕರ್ಕೊಂಡೋಗಿ ಅವರೇ ತೆಗೆಸಿಕೊಟ್ರು ನನಗೆ. ಹೇಗೆ ನಿಲ್ಲಬೇಕು, ನೆಟ್ಟಿಗೆ ಹೇಗೆ ನಿಲ್ಲಬೇಕು ಅಂತೇಳಿ ಸಹ ಅವರೇ ಹೇಳ್ಕೊಟ್ರು. ಸೊ ಅವರಿಂದ ನಾನು ಬಹಳಷ್ಟು ಕಲ್ತಿದ್ದೇನೆ. ಇಲಾಖೆಯ ಕೆಲಸ ಮಾಡುವಲ್ಲಿ ಈಗ ತಾನೇ ಜಯಾನಂದ್ ಅವರು ಹೇಳಿದರು, ಸಮಾದೇಷ್ಟರ ಕೆಲಸ ಸೈನ್ ಹಾಕೋದು ಮಾತ್ರ, ಆದರೆ ಸೈನ್ ಹಾಕುವಲ್ಲಿವರೆಗೆ ಎಲ್ಲ ವಿಚಾರಗಳನ್ನು ತಿಳಿದು, ಅದು FT-ನಿಂದ ಹಿಡಿದು ಡೆಪ್ಯೂಟಿ ಕಮಾಂಡೆಂಟ್ವರೆಗೆ ಬಂದು ಅವರೆಲ್ಲ ನೋಡಿ ನಾವು ಕಣ್ಣು ಮುಚ್ಚಿ ಸೈನ್ ಹಾಕುವ ರೀತಿಯಲ್ಲಿ ಆಗಬೇಕು. ಆ ಒಂದು ವ್ಯವಸ್ಥೆ ನಮ್ಮದು. ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದರು ರಮೇಶ್ ಅವರು. ನಮ್ಮ ಸ್ನೇಹಿತರಾದ ಹರೀಶ್ ಮೊಂಟ್ಕನ್ ಅವರು ಬಂದಿದ್ದಾರೆ, ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬರುವಂಥ ವಿಜಯವಾಣಿ ಪತ್ರಕರ್ತರಾದಂಥ ಹರೀಶ್ ಮೊಂಟ್ಕನ್ ಅವರು ನಮ್ಮ ರಮೇಶ್ ಅವರ ದೊಡ್ಡ ಅಭಿಮಾನಿ, ಹಾಗೆ ಅವರ ಮೇಲೆ ಪ್ರೀತಿಯಿಂದ ಅವರು ಸಹ ಬಂದಿದ್ದಾರೆ ಇವತ್ತು. ಹೀಗೆ ರಮೇಶ್ ಅವರು ಇದು ನನ್ನ 9ನೇ ವರ್ಷ. ಈ 9 ವರ್ಷಗಳಲ್ಲಿ ಸುಮಾರು ಅವ್ರು ಹೇಳಿದಾಗ 8 ವರ್ಷಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಭಾಳಷ್ಟು ಕಲ್ತಿದ್ದೇನೆ. ನನಗೂ ಅವರಿಗೂ ಕೆಲವೊಮ್ಮೆ ಮನಸ್ತಾಪಗಳು ಆಗಿದೆ. ಕೆಲವೊಂದು ವಿಚಾರಗಳಲ್ಲಿ ನಾನು ಹೇಳಿದಾಗೆ ನಡಿಬೇಕು ಅಂತೇಳಿ, ಅವರಿಗೆ ಕೆಲವೊಮ್ಮೆ ಇಷ್ಟ ಆಗದೇ ಇರ್ಬೋದು. ಒಂದು ರೀತಿಯ ಹಿಟ್ಲರ್ ಥರ ಈ ಮನುಷ್ಯ ಅಂತ, ಅವ್ರು ಹೇಳಿದ್ದೇ ಆಗಬೇಕು ಅಂತೇಳಿ, ನಾನು ಹೇಳಿದ ರೀತಿಯಲ್ಲೇ ಆಗಬೇಕು. ನಾನು ಅವರಿಂದ ಕಲ್ತ ನಂತರ ನಾನು ಅದೇ ರೀತಿಯಲ್ಲೇ ಆಗಬೇಕು ಅಂತೇಳಿ ಕೆಲವೊಮ್ಮೆ ನಾವು ಜೋರಾಗಿ ಮಾತಾಡಿದ್ದುಂಟು, ಕೆಲವೊಮ್ಮೆ ಅಲ್ಲ ಹಲವೊಮ್ಮೆ. ನಾನು ಭಾಳಷ್ಟು ಜಗಳ ಆಡಿದ್ದೇವೆ, ಆದರೆ ಆ ಕ್ಷಣದಲ್ಲಿ ನಾವು ಮರಿತೇವೆ. ಯಾಕೆಂದರೆ ನಾವು ಜಗಳ ಆಡೋದು ಏನಕ್ಕೆ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಹಿತಕ್ಕಾಗಿ ಅಷ್ಟೇ. ಸಂಸ್ಥೆಯ ಹಿತಾಸಕ್ತಿಯನ್ನು ಬಿಟ್ಟುಕೊಟ್ಟು ನಾವಾಗಲಿ ಅವರಾಗಲಿ ಕೆಲಸ ಮಾಡಲಿಲ್ಲ. 1-2 ಸಲ ಆಗಿದೆ, ಜೋರು ಗಲಾಟೆ ಆಗಿದೆ, 2 ದಿವಸ ಮಾತುಗಳು ಬಿಟ್ಟಿದ್ದೇವೆ, ಮತ್ತೆ ಮರು ದಿವಸ ಪುನಃ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಸೆಲ್ಯೂಟ್ ಹೊಡ್ಕೊಂಡು ಬರ್ತಾಯಿದ್ರು. ಎರಡನೇ ಬಾರಿ ನಾವು ಹಾಗೆ ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ಇಲಾಖೆ ಕೆಲಸ ನಡೆಯಲ್ಲ. 2ನೇ ಬಾರಿ ನಾನು ಸಮಾದೇಶ ಆಗೋದಿಲ್ಲ ಅಂತ ಆಯಿತು, ಅವ್ರ ಆರ್ಡರ್ ತಗೊಂಡ್ರು. ನನಗೆ ಗೊತ್ತಿಲ್ಲದೆ 3 ದಿವಸ ನಾನು ಚೇಂಬರ್ ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಅವ್ರನ್ನ ಮನೆ ಹತ್ರ ಪಾಪ ಬಂದಿದ್ದರು. ಅದು ಆ ಕ್ಷಣಕ್ಕೆ ನನಗೆ ನೋವಿತ್ತು, ಭಯ ಇತ್ತು, ಒಂದು ಸಿಟ್ಟಿತ್ತು. ಮರು ದಿವಸ ನಾನೇ ಅವ್ರನ್ನ ಮನೆಗೆ ಕರೆದಿದ್ದೆ, ಒಟ್ಟಿಗೆ ಹೋಗಿದ್ವಿ. ಅದು ವಿಷಯ ಹೇಗೆ ಅಂತ ಹೇಳಿದರೆ, ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಆ ರೀತಿಯ ಒಂದು ವ್ಯವಸ್ಥೆ ಬಂದರೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಗಬಾರ್ದು ಅಂತ ಮಾತಿದೆ. ನಾವು ಜಗಳ ಆಡ್ತಾ ಗೊತ್ತರೆ ನಿಮ್ಮ ಸಂಬಳ ಆಗೋದಿಲ್ಲ, ಇಲ್ಲಿ ಇಲಾಖೆ ಕೆಲಸ ನಡೆಯುವುದಿಲ್ಲ. ಸೊ ನಮ್ಮ ವೈಯಕ್ತಿಕ ಮನಸ್ತಾಪಗಳನ್ನು ನಾವು ಬದಿಗಿಟ್ಟುಕೊಂಡು ಇಲಾಖೆಯ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ, ಅವರನ್ನು ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ದರು, ನಮ್ಮ ಜೊತೆನೇ ನಡೆಸ್ಕೊಂಡು ಹೋಗಿದ್ದೇವೆ. ಸೊ ಇಲಾಖೆಯ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಈ ಕಾರಣಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮತ್ತು ರಮೇಶ್ ಅವರ ಹತ್ರ ಕಲೀಲಿಕ್ಕೆ ಭಾಳಷ್ಟು ವಿಚಾರಗಳಿದೆ. ಯಾವುದೇ ವಿಚಾರಗಳಿಗೆ ಜಾಸ್ತಿ ಅವರು ಎಂಥದೇ ಸಮಸ್ಯೆಗಳಾದರೂ ಸಹ ಅದನ್ನು ತುಂಬ ಒಬ್ಬ ಸರ್ಕಾರಿ ನೌಕರ ಹೇಗೆ ಹ್ಯಾಂಡಲ್ ಮಾಡಬೇಕು ಅದೇ ರೀತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ. ನಾನು ಸಣ್ಣ ವಿಚಾರಗಳಿಗೆ ನಮ್ಮ ಇಲಾಖೆಯಿಂದ ಏನಾದರೂ ತಪ್ಪುಗಳಾದರೆ ನಾನು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ತೇನೆ. ಯಾಕೆಂದರೆ ನಾವು ಇಲ್ಲಿ ಪ್ರತಿಷ್ಠೆಗಾಗಿ ಬಂದವರು, ನಾವು ಸಂಬಳಕ್ಕಾಗಿ ಬಂದವರಲ್ಲ. ಇಲಾಖೆಗೆ ಬಂದ ಮೇಲೆ ಇಲಾಖೆಯ ಗೌರವವನ್ನು ಹೆಚ್ಚಿಸುವ ಕೆಲಸ ನಾವು ಮಾಡಬೇಕು. ಇಲಾಖೆಗೆ ಬಂದು ನಮ್ಮ ಗೌರವವನ್ನು ಕಡಿಮೆ ಆಗ್ಬೋದು, ಇಲಾಖೆಯ ಗೌರವ ಕಡಿಮೆ ಆದರೆ ಅದು ನಾನು ಆ ಕೆಲಸಕ್ಕೆ ಅರ್ಹನಲ್ಲ ಅಂತೇಳಿ. ಆದ ಕಾರಣ ನಾನು ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಈ ವಿಚಾರಕ್ಕೆ ನಾನು ಆ ಥರ ತೊಂದರೆಗಳಾದಾಗ ರಮೇಶ್ ಹತ್ರ ಗಂಟೆಗಟ್ಟಲೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ರು, ಇದೆಲ್ಲ ಮಾಮೂಲಿ ಸರ್, ಸರಿಯಾಗ್ತದೆ ಅಂತೇಳಿ. ಸೊ ಆ ರೀತಿಯ ಒಂದು ಸಮಚಿತ್ತದ ಮನೋಭಾವವನ್ನು ರಮೇಶ್ ಅವರು ಹೊಂದಿದ್ದರು. ಸೊ ಆದ ಕಾರಣದಿಂದ ಇಲಾಖೆಯ ಹಲವಾರು ಒತ್ತಡಗಳ ಸಂದರ್ಭಗಳಲ್ಲಿ ನಾವು ರಮೇಶ್ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀವಿ, ಬಹಳಷ್ಟು ವಿಚಾರಗಳನ್ನು ಕಲಿತುಕೊಂಡಿದ್ದೀವಿ. ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ, ಯಶಸ್ಸನ್ನು ಕಂಡಿದ್ದೇವೆ. ಸೊ ಇನ್ನೀಗ ನಾನು ಬಂದಾಗ ಈ ಇಲಾಖೆಯಲ್ಲಿ ಭಾಳಷ್ಟು ಮಂದಿ ಇದ್ದರು. ಪುರುಷೋತ್ತಮ ಹೋದ ನಂತರ ಮತ್ತು ರತ್ನಾಕರ್ ಬಂದರು, ರಮೇಶ್ ಬಂದರು, ಅನಿತಾ ಬಂದರು, ಕವಿತಾ ಬಂದರು. ನಮ್ಮ ಇಲಾಖೆ ಒಂದು ಕಾಲದಲ್ಲಿ ತುಳುಕುತ್ತಾ ಇತ್ತು, ಎಲ್ಲ ಕುರ್ಚಿಗಳು ಫುಲ್ಲಾಗಿತ್ತು. ಆದರೆ ಈಗ ಅವರು ಬಿಡುವ ಸಂದರ್ಭಗಳಲ್ಲಿ ಈಗ ಕೊನೆಗೆ ಅಳಿದ ಊರಿಗೆ ಉಳಿದವನೇ ಗೌಡ ಅಂತೇಳಿ ಆಗಿದೆ. ಈಗ ನಾನೊಬ್ಬನೇ ಉಳಿದಿದ್ದೇನೆ. ಮೊನ್ನೆ ಶ್ಯಾಮಲ್ ಅವರು ಬಂದಿದ್ದಾರೆ. ರಮೇಶ್ ಅವರು ಈಗ ರತ್ನಾಕರ್ ಹೋದರು ಅಂದರೆ ಟ್ರಾನ್ಸ್ಫರ್ ಆಗಿ ಉಡುಪಿಗೆ ಹೋಗಿದ್ದಾರೆ. ಕವಿತಾ ಬಂದು 15 ದಿವಸದಲ್ಲಿ ಹೋದರು. ಅನಿತಾ ಹೋದರೆ ಅನಿತಾ ಜಾಗಕ್ಕೆ ಇವರು ಬಂದರು. ಸೊ ನಮ್ಮ ಇಲಾಖೆ ಇಲ್ಲಿ ಮಂಗಳೂರು ದೊಡ್ಡ ಜಿಲ್ಲೆ, 1000 ಹೋಮ್ ಗಾರ್ಡ್ಸ್ ಇದ್ದಾರೆ, ಭಾಳಷ್ಟು ಕಮಿಷನರೇಟ್ ವ್ಯಾಪ್ತಿ ಇದೆ, ಪೊಲೀಸ್ ಅಧೀಕ್ಷಕರ ವ್ಯಾಪ್ತಿಯಲ್ಲಿ ಭಾಳಷ್ಟುಗಳು ಕೆಲಸ ಇರುತ್ತೆ. ಸೊ ಈಗ ಬಹುಶಃ ನಮಗೆ ಇಷ್ಟು ದಿವಸ ನಮಗೆ ರಮೇಶ್ ಅವರ ಅನುಪಸ್ಥಿತಿ ಕಾಡಲಿಲ್ಲ.
ಈಗ ಬಹುಶಃ ನಾಳೆಯಿಂದ ಕಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅದನ್ನೇ ಬಹುಶಃ ಜಯಾನಂದರು ನೋಟ್ ಮಾಡಿ ನನ್ನನ್ನು ಅವರು ಟೆನ್ಷನಲ್ಲಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದೇನೇ ಇರಲಿ, ಈ ಕೆಲಸಗಳು ನಿರಂತರವಾಗಿ ನಡಿಬೇಕು. ಒಟ್ಟಿನಲ್ಲಿ ನಮ್ಮ ಇಲಾಖೆ ನಿಷ್ಕಾಮ ಸೇವೆಯೇ ಪರಮ ಗುರಿ ಎನ್ನುವ ಉದ್ದೇಶದಿಂದ ನಡೆಯುವಂಥದ್ದು. ಎಲ್ಲ ಗೃಹ ರಕ್ಷಕರ ಹಿತಾಸಕ್ತಿಯನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ಬಹುಶಃ ಹೇಗೆ ರಮೇಶ್ ಅವರು ಅವರ ಜವಾಬ್ದಾರಿಯನ್ನು ನಿಭಾಯಿಸಿದರು ಅದೇ ರೀತಿಯಲ್ಲಿ ನನ್ನ ಜವಾಬ್ದಾರಿಯನ್ನು ನಾನು ಅರಿತಿದ್ದೇನೆ. ಪ್ರತಿಯೊಬ್ಬ ಗೃಹ ರಕ್ಷಕರ ಹಿತಾಸಕ್ತಿಯನ್ನು ಕಾಯುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ, ಮುಂದೆಯೂ ಮಾಡುತ್ತೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಏನಾದರೂ ಸಮಸ್ಯೆಗಳಾದರೆ ರಮೇಶನ್ನು ನಾವು ಬಹುಶಃ ಕನ್ಸಲ್ಟ್ ಮಾಡ್ಬೋದು. ಕೆಲವೊಮ್ಮೆ ಪುರುಷೋತ್ತಮ ಅವರಿಗೂ ನಾನು ಫೋನ್ ಮಾಡೋದುಂಟು, ಅವರು ಕೆಲವೊಮ್ಮೆ ಮಾಡ್ತಾರೆ. ಸೊ ನಮ್ಮ ಹಿರಿಯರು ಗೌರವಾನ್ವಿತರು ಅವರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸೊ ಸಮಸ್ಯೆಗಳು ಬಂದಾಗ ಬಹುಶಃ ಆಪತ್ ಬಾಂಧವರಾಗಿ ಅವರು ನಮಗೆ ಸಿಗ್ತಾರೆ ಅಂತ ಹೇಳುವ ಒಂದು ಧೈರ್ಯನೂ ನಮಗಿದೆ. ಸೊ ಮುಂದಿನ ದಿನಗಳಲ್ಲಿ ರಮೇಶ್ ಅವರ ನಿವೃತ್ತಿ ಜೀವನ ಉಜ್ವಲವಾಗಲಿ, ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ, ನಮ್ಮ ಜೊತೆ ನಿರಂತರವಾದಂಥ ಸಂಪರ್ಕ ಇರಲಿ, ನಿಮಗೂ ಅಷ್ಟೇ ಅವರ ಮಾರ್ಗದರ್ಶನ ಇರಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಅದು ಈಗ ನಾನು ಹೇಳುವಂಥ ವೇದಿಕೆ ಅಲ್ಲ. ಆದರೂ ಸಹ ಇಲಾಖೆ ಎಲ್ಲ ಸಮಸ್ಯೆಗಳಿಗೆ ಕಾಲವೇ ಸರಿಯಾದ ಸಮಯದಲ್ಲಿ ಪರಿಹಾರ ನೀಡ್ತದೆ. ನಾವೆಲ್ಲ ಒಟ್ಟು ಸೇರಿ ನಮ್ಮ ಇಲಾಖೆ ಹೆಸರು ಹಾಳು ಮಾಡಿಕೊಳ್ಳದಂತೆ ಕೆಲಸ ಮಾಡೋಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಮನೆಯ ಇದೊಂದು ರೀತಿ ಮನೆ, ಗೃಹ ರಕ್ಷಕ ದಳ ಅಂತ ಹೇಳಿದರೆ ಒಂದು ದೊಡ್ಡ ಮನೆ. ನಾವೆಲ್ಲ ಈ ಕುಟುಂಬದ ಸದಸ್ಯರು. ಕೆಲವೊಮ್ಮೆ ಮನೆಯಲ್ಲಿ ಒಂದೆರಡು ಬಾರಿ ಗಂಡ ಹೆಂಡರಿಗೆ ಮನಸ್ತಾಪ ಆದಾಗ ಅದನ್ನು ನಾವು ಬೀದಿಯಲ್ಲಿ ಜಗಳಾಡಬಾರ್ದು. ಗಂಡ ಹೆಂಡತಿ ಮನೆಯಲ್ಲಿ ಜಗಳಾಡಲೇಬೇಕು ಇಲ್ವಾ? ಜೀವನ ಆದಮೇಲೆ ಸುಖ ದುಃಖ ಸಾಮರಸ್ಯ ಅದೆಲ್ಲ ಇರುವಂಥದ್ದೇ. ಆದರೆ ಗಂಡ ಹೆಂಡತಿ ರೋಡಲ್ಲಿ ಬಂದು ಜಗಳ ಆಡಿದರೆ ಸಮಸ್ಯೆಗಳಾಗೋದು. ಸೊ ಆ ರೀತಿ ಆಗದೇ ಇರಲಿ. ಕೆಲವೊಂದು ಇನ್ಸಿಡೆಂಟ್ಗಳು ಕೆಲವೊಮ್ಮೆ ಆ ರೀತಿ ಆಗ್ತದೆ. ಆ ರೀತಿ ಇನ್ಸಿಡೆಂಟ್ಗಳು ಆಗದೇ ಇರಲಿ. ನಾವೆಲ್ಲ ಒಂದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ಎಲ್ಲ ಗೃಹ ರಕ್ಷಕರು ಒಟ್ಟು ಸೇರಿ ದೇಶಕ್ಕಾಗಿ ಮಾಡುವಂಥ ಸೇವೆ, ಆ ಸೇವೆಯ ನಮ್ಮ ಈ ಸೇವೆಯ ಉದ್ದೇಶವನ್ನು ನಾವೆಲ್ಲ ಅರಿತುಕೊಂಡು ಪುರುಷೋತ್ತಮ ಇರ್ಬೋದು, ರಮೇಶ್ ಅವರು ಇರ್ಬೋದು, ಅವರು ಹಾಕಿಕೊಟ್ಟಂತಹ ಒಂದು ದಾರಿಯಲ್ಲಿ ನಾವೆಲ್ಲ ನಡೆದು ನಮ್ಮ ಇಲಾಖೆಯ ಘನತೆ ಗೌರವವನ್ನು ಉಳಿಸ್ತಾ ಇಲಾಖೆಯ ಎಲ್ಲ ಗೃಹ ರಕ್ಷಕರ ಹಿತಾಸಕ್ತಿಗಳನ್ನು ಕಾಪಾಡುತ್ತಾ ನಿಷ್ಕಾಮ ಸೇವೆಯೇ ಪರಮ ಗುರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹುಮ್ಮಸ್ಸಿನಿಂದ ಹುರುಪಿನಿಂದ ಕೆಲಸ ಮಾಡೋಣ ಅಂತ ಹೇಳುತ್ತಾ ಎಲ್ಲ ಗೃಹ ರಕ್ಷಕರಿಗೆ ನಿಮ್ಮ ಸೇವೆಯನ್ನು ನಾನು ಸ್ಮರಿಸುತ್ತೇನೆ. ಮುಂದೆಯೂ ನಿಮ್ಮ ಸಹಕಾರ ಇರಲಿ. ಎಲ್ಲ ಘಟಕಾಧಿಕಾರಿಗಳಿರ್ಬೋದು, ಗೃಹ ರಕ್ಷಕಿಯರು ಇರ್ಬೋದು, ನಿಮ್ಮೆಲ್ಲರ ಸಹಕಾರ ಎಂದಿನಂತೆ ಇರಲಿ. ರಮೇಶ್ ಅವರು ಸಹ ನಮಗೆ ಮಾರ್ಗದರ್ಶನ ನೀಡ್ತಾ ಇರಿ ಅಂತ ಹೇಳುತ್ತಾ, ನಿಮ್ಮ ಈ ಒಂದು ಸೇವೆ ನಾವು ನಮ್ಮ ಇಲಾಖೆ ಸದಾ ಸ್ಮರಿಸುತ್ತದೆ, ಸದಾ ನೆನಪಿಸಿಕೊಳ್ತೇವೆ. ಮುಂದೆ ಅಗತ್ಯ ಬಿದ್ದಾಗ ನಿಮ್ಮ ಸೇವೆಯನ್ನು ನಾವು ಬಯಸುತ್ತೇವೆ. ನಿಮ್ಮ ಸ್ನೇಹ ಸಂಬಂಧಗಳು ಮುಂದೆಯೂ ಮುಂದುವರಿಯಲಿ ಅಂತ ಹೇಳುತ್ತಾ ನಮ್ಮ ಇಲಾಖೆಯ ಹಿತಾಸಕ್ತಿಯನ್ನು ಕಾಯುವಲ್ಲಿ, ಗೃಹ ರಕ್ಷಕರ ಹಿತಾಸಕ್ತಿಯನ್ನು ಕಾಯುವಲ್ಲಿ ನಾವು ಒಟ್ಟು ಸೇರಿ ಕೆಲಸ ಮಾಡೋಣ. ಆ ಮೂಲಕ ನಮ್ಮ ಇಲಾಖೆಯ ಧ್ಯೇಯದಂತೆ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ವಿರಮಿಸುತ್ತೇನೆ. ಜೈ ಹಿಂದ್. ಬಂಧುಗಳೇ, ಸಮಾಜ ನನಗೆ ಏನು ಕೊಟ್ಟಿದೆ ಎಂಬ ಪ್ರಶ್ನೆ ಮಾಡಿದೆ. ಸಮಾಜಕ್ಕಾಗಿ ನಾನು ಏನು ಮಾಡಿದೆ ಎಂಬ ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಬಹುಶಃ ನಾನು ಕೂಡ ಒಂದಷ್ಟು ವಿಚಾರವನ್ನು ಡೆಪ್ಟಿ ಕಮಾಂಡರ್ ರಮೇಶ್ ಅವರಿಂದ ಕಲಿತಿದ್ದೇನೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳಿದ್ದು ಕೂಡ ನೀವು ಸೇರಿ ಇಲಾಖೆಯ ಗೌರವವನ್ನು ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ. ಅವರ ನಿವೃತ್ತಿ ಜೀವನದಲ್ಲಿ ಕೂಡ ಅವರ ಈ ಹಿಂದಿನ ಸೇವೆಯ ರೀತಿಯಲ್ಲಿ ಮುಂದೆ ಕೂಡ ಪ್ರವೃತ್ತಿಯಲ್ಲಿ ಆ ಸೇವೆಯನ್ನು ಗಳಿಸಿಕೊಳ್ಳೋಣ. ಸಮಸ್ಯೆಗಳು ಎಲ್ಲರ ಮನೆಯಲ್ಲಿ ಇದೆ. ಬಹುಶಃ ಅದು ಇರತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು. ಅದಕ್ಕೆ ನೀವೆಲ್ಲರೂ ಬದ್ಧರು, ನಾವೆಲ್ಲರೂ ಒಂದು ನಾಣ್ಯದ ಮುಖಗಳಿದ್ದಂತೆ. ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಉದ್ದೇಶದೊಂದಿಗೆ ನಿಷ್ಕಾಮ ಸೇವೆ ಸಮಾಜದ ಸೇವೆ ಎಂಬ ನುಡಿನ ಮನದಲ್ಲಿ ನಮ್ಮೆಲ್ಲರೂ ಕೂಡ ಗೌರವಾನ್ವಿತರು. ಬಹುಶಃ ಜಿಲ್ಲಾ ಸಮಾದೇಷ್ಟರು ಅಧ್ಯಕ್ಷ ಮಾತಾಡಿದ್ದಾರೆ. ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ನಿವೃತ್ತಿ ಆಗಿರತಕ್ಕಂಥ ಗೌರವಾನ್ವಿತ ರಮೇಶ್ ಅವರಿಗೆ
ನೀವು ನಂಬಿದ ದೇವರುಗಳು ನಿಮಗೆ ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಮುಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಲಿಕ್ಕೆ ಇನ್ನಷ್ಟು ಶಕ್ತಿಯನ್ನ ಆ ದೇವರು ಕರುಣಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿದ ನಮ್ಮೆಲ್ಲ ಸಮಸ್ತ ಬಂಧುಗಳ ಪರವಾಗಿ ನಮ್ಮ ಜಿಲ್ಲೆಯ ಎಲ್ಲ ಘಟಕಾಧಿಕಾರಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿವಂದನೆಗಳು 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 ಸರ್. ಮುಂದಕ್ಕೆ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ. ಇದನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಶ್ಯಾಮಲಾ ಮೇಡಮ್ ಅವರು. ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಂಧುವಾಗಿರುವಂತಹ ಶ್ರೀ ರಮೇಶ್ ಇವರಿಗೆ ನಮ್ಮೆಲ್ಲರ ತಮ್ಮ ಎಲ್ಲರ ಆತ್ಮೀಯವಾದ ಗೌರವವನ್ನು ಸ್ವೀಕರಿಸಿ ತಮ್ಮೆಲ್ಲರಿಗೂ ಹಿತನುಡಿಯನ್ನು ಆಡಿದಂತಹ ಶ್ರೀ ರಮೇಶ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಡ್ವೊಕೇಟ್ ಶ್ರೀ ಸಂತೋಷ್ ನಮ್ಮ ಕರೆಗೆ ಹೋಗೊಟ್ಟು ಅತಿಥಿಗಳಾಗಿ ಆಗಮಿಸಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾದೇಶರು ಹಾಗೂ ಗೃಹ ರಕ್ಷಕ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಿವೃತ್ತ ಉಪಸಮಾದೇಶರಾದಂತಹ ಶ್ರೀ ಪುರುಷೋತ್ತಮ ಅವರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬ ಗೌರವಾನ್ವಿತ ನಿವೃತ್ತ ಉಪಸಮಾದೇಶರು ಶ್ರೀ ಜಯರಾಮ್ ಅವರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಿವೃತ್ತ ಬೋಧಕರಾಗಿರುವಂತಹ ಶ್ರೀ ರಾಮಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾಣಿ ಪತ್ರಿಕೆಯ ಸಂಪಾದಕರು ಶ್ರೀ ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚಂದರ್ ಕಮಾಂಡೆಂಟ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಘಟಕಗಳಿಂದ ನಮ್ಮ ಉಪಸಮಾದೇಷ್ಟರ ಈ ನಿವೃತ್ತಿಯ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಘಟಕಗಳಿಂದ ಆಗಮಿಸಿರುವಂತಹ ಎಲ್ಲ ಘಟಕಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿವೃತ್ತ ಘಟಕಾಧಿಕಾರಿಗಳಾದಂತಹ ಮನ್ಸೂರ್ ಮುಲ್ಕಿ ಘಟಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರೀಶ್ ಆಚಾರ್ ಪಣಂಬೂರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷ್ಣ ನಾಯಕ್ ಬಂಟ್ವಾಳ ಘಟಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಜಯಲಕ್ಷ್ಮಿ, ಸುಲೋಚನಾ, ಸಂದೇಶ್ ಅವರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸೇರಿರುವಂತಹ ಎಲ್ಲ ನಿವೃತ್ತ ಈಗ ಪ್ರಸ್ತುತ ವೃತ್ತಿಯಲ್ಲಿ ಇರುವಂತಹ ಗೃಹ ರಕ್ಷಕಿ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ಉಪಸಮಾದೇಷ್ಟರ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಇಟ್ಟು ಆಗಮಿಸಿರುವಂತಹ ಪ್ರತಿಯೊಬ್ಬ ಬಂಧುಗಳಿಗೆ ವೈಯಕ್ತಿಕ ನೆಲೆಯಿಂದ ಜಿಲ್ಲಾ ಸಮಾದೇಷ್ಟರ ಪರವಾಗಿ ಗೃಹ ರಕ್ಷಕ ದಳ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಧ್ವನಿವರ್ಧಕಕ್ಕೆ ಸಹಕಾರವನ್ನು ನೀಡಿರುವಂತಹವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿರುವಂತಹ ಪ್ರತಿಯೊಬ್ಬರಿಗೂ ಜಿಲ್ಲಾ ಸಮಾದೇಶರು ಹಾಗೂ ಗೃಹ ರಕ್ಷಕ ದಳ ಇಲಾಖೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಿಂದ ಕಚೇರಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ಕ್ಷಮಿಸಿ, ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂತಹ ನಮ್ಮ ಬೆಳ್ತಂಗಡಿ ಘಟಕದ ಘಟಕಾಧಿಕಾರಿ ಶ್ರೀ ಜಯಾನಂದ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ಈ ಕಾರ್ಯಕ್ರಮದ ಆಯೋಜನೆ ಮಾಡುವಲ್ಲಿ ಸಕ್ರಿಯವಾಗಿ ಪಾತ್ರ ವಹಿಸಿದಂತ ಗೌರವಾನ್ವಿತ ಶ್ಯಾಮಲಕ್ಕನವರು ಕೂಡ ನಮ್ಮೆಲ್ಲರ ಪ್ರೀತಿಯ ಗೌರವಾರ್ಪಣೆ. ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಜಿಲ್ಲಾ ಸಮಾದೇಶರಿಗೆ ನಮ್ಮ ಜೋಡು ಕೈಯ ಅಭಿನಂದನೆ ಚಪ್ಪಾಳೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ, ಈ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದ್ದಕ್ಕಾಗಿ ಅಭಿನಂದನೆ ಚಪ್ಪಾಳೆ ಬಂಧುಗಳೇ.